ಸ್ಥಳದ ವಿರುದ್ಧ ಷಡ್ಯಂತ್ರ ನಡೀತಾ ಇದೆ. ಶ್ರೀಕ್ಷೇತ್ರ ಧರ್ಮಸ್ಥಳದ ಹೆಸರನ್ನು ಹಾಳುಗೆಡುವಂತಹ ಯತ್ನ ನಡೀತಾ ಇದೆ ಅನ್ನುವಂಥದ್ದು. ಜೊತೆಗೆ ನೂರಾರು ಶವಗಳನ್ನು ಹೂತಿಟ್ಟಿದ್ದೇನೆ ಅಂತ ಹೇಳುತ್ತಂದ ಅನಾಮಿಕನಿಗೆ SIT ರಚನೆಯ ಮೂಲಕ ತನಿಖೆ ಆರಂಭಿಸಿರುವಂಥ ಆ ತನಿಖೆಯಲ್ಲಿ ಏನೂ ಕೂಡ ಇಲ್ಲಿಯ ತನಕ ಬಹಿರಂಗ ಆಗಲಿಲ್ಲ ಅನ್ನುವಂಥ ಕಾರಣಕ್ಕಾಗಿ ಈಗಾಗಲೇ BJPಯವರು ಬಹಳಷ್ಟು ಒಂದು ರೀತಿಯಲ್ಲಿ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಶ್ರೀಕ್ಷೇತ್ರ ಧರ್ಮಸ್ಥಳಕ್ಕೆ ಅಪಚಾರವನ್ನು ಮಾಡಲಾಗ್ತದೆ. ಅಪಚಾರ ಮಾಡುವಂಥವರಿಗೆ ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಸರ್ಕಾರ ಕೂಡಲೇ ಈ ಬಗ್ಗೆ ಸೂಕ್ತವಾದಂಥ ಕಾನೂನು ಕ್ರಮವನ್ನು ಕೈಗೊಳ್ಳಬೇಕು. ಯಾರು ಸೋಷಿಯಲ್ ಮೀಡಿಯಾದಲ್ಲಿ ಈ ಶ್ರೀಕ್ಷೇತ್ರ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಮಾಡ್ತಾರೋ ಅಥವಾ ಅವರು ಬೇಕಾಬಿಟ್ಟಿ ಮಾತನಾಡ್ತಾರೋ ಅಂಥವರಿಗೆ ರಕ್ಷಣೆಯನ್ನು ಒದಗಿಸುವಂಥ ಕೆಲಸ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಬಹಳಷ್ಟು ದೊಡ್ಡ ಮಟ್ಟಿನಲ್ಲಿ ಧರ್ಮಸ್ಥಳ ಚಲೋ ನಿನ್ನೆ ಯಲಹಂಕದ ಶಾಸಕ SR ವಿಶ್ವನಾಥ್ ಅವರ ನೇತೃತ್ವದಲ್ಲಿ ಸುಮಾರು 400ರಷ್ಟು ವೆಹಿಕಲ್ಸ್ ಇಲ್ಲಿಗೆ ಬಂದಿತ್ತು. ಅದರಲ್ಲಿ ಸುಮಾರು 1,500ರಿಂದ 2,000ರಷ್ಟು ಜನರು ಆಗಮಿಸಿದರು. ಇದೀಗ ಮತ್ತೆ ಇವತ್ತು ಬೆಳಗಿನಿಂದಲೇ ಇವತ್ತು ಇಲ್ಲಿಯ ಒಂದು ಸಿಚುವೇಶನ್ ಹೇಗಿದೆ ಯಾಕೆಂತಂದರೆ ಇವತ್ತು BJPಯ ರಾಜ್ಯಾಧ್ಯಕ್ಷರಾಗಿರುವಂಥ ವಿಜಯೇಂದ್ರ ಅವರು ಸೇರಿದಂತೆ BJPಯ ಪ್ರಮುಖ ಲೀಡರ್ಸ್ ಕೂಡ ಇಲ್ಲಿಗೆ ಆಗಮಿಸಲಿಕ್ಕಿದ್ದಾರೆ. ಪ್ರಮುಖ ಲೀಡರ್ಸ್ ಕೂಡ ಆಗಮಿಸ್ತಾ ಇರುವಂಥದ್ದು. ಈಗಾಗಲೇ ಛಲವಾದಿ ನಾರಾಯಣ ಸ್ವಾಮಿ ಅವರು ಇಲ್ಲಿಗೆ ಆಗಮಿಸಿರುವಂಥದ್ದನ್ನು ತಾವು ವೀಕ್ಷಣೆ ಮಾಡಿದ್ದೀರಿ. ಇದೀಗ ಶ್ರೀಕ್ಷೇತ್ರ ಧರ್ಮಸ್ಥಳದ ದೇವಸ್ಥಾನದ ಮುಂಭಾಗದ ದೃಶ್ಯಾವಳಿಗಳ ನೋಡ್ತಾ ಇದ್ರಿ. ಬಹಳಷ್ಟು ಜನ ಯಾತ್ರಾರ್ಥಿಗಳು ಇಲ್ಲಿ ಸೇರಿರುವಂಥದ್ದು. ಈಗಾಗಲೇ ಯಾತ್ರಾರ್ಥಿಗಳು ದರ್ಶನದ ಕ್ಯೂನಲ್ಲಿ ಕೂಡ ನಿಂತಿರುವಂಥದ್ದು. ಇವತ್ತು ಕಂಟಿನ್ಯೂಸ್ 3 ರಜೆ ಇರೋದ್ರಿಂದ ಬಹಳಷ್ಟು ಜನ ಯಾತ್ರಾರ್ಥಿಗಳು ಕೂಡ ಶ್ರೀಕ್ಷೇತ್ರ ಧರ್ಮಸ್ಥಳದಲ್ಲಿ ಬಂದು ಸೇರಿರುವಂಥದ್ದು. ಇವತ್ತಿನ ದರ್ಶನಕ್ಕಾಗಿ ನಿರಂತರವಾದಂತಹ ಕ್ಯೂನಲ್ಲಿ ತೆರಳ್ತಾ ಇರುವಂಥದ್ದನ್ನು ಕೂಡ ತಾವು ನೋಡ್ತಾ ಇದ್ದೀರಿ. ಈಗಾಗಲೇ BJPಯ ಪ್ರಮುಖ ಲೀಡರ್ಸ್ ಇಲ್ಲಿಗೆ ಆಗಮಿಸ್ತಾ ಇದ್ದಾರೆ. ಅದರಲ್ಲೂ ಪ್ರಮುಖವಾಗಿ ರಾಜ್ಯಾಧ್ಯಕ್ಷ ಅಂತ ವಿಜಯೇಂದ್ರ ಅವರು ಇನ್ನೇನು ಕೆಲವು ಕ್ಷಣಗಳಲ್ಲಿ ಶ್ರೀಕ್ಷೇತ್ರ ಧರ್ಮಸ್ಥಳಕ್ಕೆ ಆಗಮಿಸಿ ಮಂಜುನಾಥ ಸ್ವಾಮಿಯ ದರ್ಶನವನ್ನು ಪಡೆದು ಬಳಿಕ ಇಲ್ಲಿರ್ತಕ್ಕಂತಹ ಧರ್ಮಾಧಿಕಾರಿ ಡಾಕ್ಟರ್ ಟಿ ವೀರೇಂದ್ರ ಹೆಗ್ಡೆ ಅವರನ್ನು ಭೇಟಿಯಾಗಲಿಕ್ಕಿದ್ದಾರೆ. ಅದರ ಜೊತೆಗೆ ಇಡೀ BJPಯ ಹಲವಾರು ನಾಯಕರು ಸಂಸದರು ಅದರ ಜೊತೆಗೆ ಶಾಸಕರುಗಳು ಕೂಡ ಇಲ್ಲಿ ಬಂದು ಪ್ರಮುಖರನ್ನು ಭೇಟಿಯಾಗಲಿಕ್ಕಿದ್ದಾರೆ. ಅದರ ಜೊತೆಗೆ ಧರ್ಮಸ್ಥಳದ ಮಂಜುನಾಥನನ್ನು ದರ್ಶನವನ್ನು ಮಾಡಲಿಕ್ಕಿದ್ದಾರೆ. SITಯ ತನಿಖೆ ಹೇಗಾಗ್ತಾ ಇದೆ, SITಯ ಒಂದು ತನಿಖೆಯ ಜೊತೆಗೆ ಈ ಒಂದು ಬೆಳವಣಿಗೆಗಳಾಗ್ತಾ ಇರುವಂಥದ್ದು. ಯಾಕೆಂತಂದರೆ ಈಗಾಗಲೇ ಈ ಬಗ್ಗೆ ಒಂದು ಆರೋಪವನ್ನು ಮಾಡಿರ್ತಕ್ಕಂತಹ ಅನಾಮಿಕ ಅಥವಾ ಮುಸುಕುದಾರಿ ಅನ್ನುವಂಥದ್ದು ಆತ ತೋರಿಸಿರುವಂಥ 17 ಗುಂಡಿಗಳಲ್ಲಿ ಏನೂ ಕೂಡ ಪತ್ತೆ ಆಗಲಿಲ್ಲ, 6 ಹೊರತುಪಡಿಸಿ. ಈ ಹಿನ್ನೆಲೆಯಲ್ಲಿ ಇದೊಂದು ಅಪಪ್ರಚಾರ ಮತ್ತು ಇದೊಂದು ಷಡ್ಯಂತ್ರ. ಇದರ ಹಿಂದಿರುವವರು ಯಾರಿದ್ದಾರೆ ಅವರ ವಿರುದ್ಧ ಕ್ರಮವನ್ನು ಕೈಗೊಳ್ಳಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಬಹಳ ದೊಡ್ಡ ಒಂದು ಹೋರಾಟಕ್ಕೆ ಇಳಿಯುವಂತಹ ಸೂಚನೆಗಳು ಸಿಗ್ತಾ ಇದ್ದಾವೆ. ಹಿಂದೂ ಧರ್ಮದ ದೇವಸ್ಥಾನಗಳ ಮೇಲೆ ಅಪಪ್ರಚಾರವನ್ನು ಮಾಡ್ತಾ ಇರುವಂಥದ್ದನ್ನು ಇಲ್ಲಿ ಕಾಣಬಹುದು. ಅದರ ಜೊತೆಗೆ SDPIನವರು ಯಾಕೆ ಪ್ರತಿಭಟನೆಯನ್ನು ಮಾಡಿದರು, SDPIನವರಿಗೂ ಇದಕ್ಕೂ ಏನು ಸಂಬಂಧ ಅನ್ನುವಂಥ ರೀತಿಯಲ್ಲಿ ಪ್ರಶ್ನೆಯನ್ನು ಕೂಡ ಮಾಡಿದರು. ಈಗಾಗಲೇ ಸದನದಲ್ಲಿ ಬಹಳ ವಿಸ್ತೃತವಾದಂಥ ಚರ್ಚೆಯಾಗಿತ್ತು. ಕಾರ್ಕಳ ಶಾಸಕರಾಗಿರ್ತಕ್ಕಂಥ ಸುನೀಲ್ ಕುಮಾರ್ ಈ ಬಗ್ಗೆ ವಿಸ್ತೃತವಾದಂಥ ಚರ್ಚೆಯನ್ನು ಮಾಡಿದರು. ಸಮಾಜಮುಖಿ ಕೈಂಕರ್ಯಗಳಲ್ಲಿ ತೊಡಗಿಕೊಳ್ತಾ ಇರುವಂತಹ ಶ್ರೀಕ್ಷೇತ್ರ ಧರ್ಮಸ್ಥಳದ SKDRDP ಇರ್ಬೋದು, ಇನ್ನಿತರ ಬಹಳಷ್ಟು ಯೋಜನೆಗಳು. ಒಂದು ಸರ್ಕಾರ ಸಮಾಜಕ್ಕೆ ಏನು ಮಾಡ್ಬೋದು ಅಷ್ಟೇ ಕೆಲಸವನ್ನು ಅವರು ಕೂಡ ಮಾಡ್ತಾ ಇದ್ದಾರೆ. ಅಷ್ಟು ಕೆಲಸವನ್ನು ಮಾಡ್ತಾ ಇರುವವರಿಗೆ ಈ ರೀತಿಯಂಥ ಅಪಪ್ರಚಾರಕ್ಕೆ ಹೇಗೆ ಸಾಥನ್ನು ಕೊಡ್ತೀರಿ ಅನ್ನುವಂಥದ್ದನ್ನು ಸರ್ಕಾರಕ್ಕೆ ಪ್ರಶ್ನೆ ಮಾಡಿತ್ತು. ಈಗಾಗಲೇ ಸರ್ಕಾರದ ಪರವಾಗಿ ನಾನು ಧರ್ಮಸ್ಥಳದ ಜೊತೆಗೆ ಸ್ಟ್ಯಾಂಡ್ ಆಗ್ತೀನಿ ಅನ್ನುವಂತಹದನ್ನು ಇಲ್ಲಿಯ ಸರ್ಕಾರದ ಪರವಾಗಿ DCM ಆಗಿರುವಂತಹ DK ಶಿವಕುಮಾರ್ ಅವರು ಕೂಡ ತಿಳಿಸಿದರು. DK ಶಿವಕುಮಾರ್ ಅವರು ಹಾಗೆ ತಿಳಿಸಿದ ನಂತರ ಬಹಳಷ್ಟು ಈ ಒಂದು ಘಟನೆಯ ಬಗ್ಗೆ ಆರಂಭದಲ್ಲಿ ಒಂದು ಉತ್ತರವನ್ನು ಅಥವಾ ಆರಂಭದಲ್ಲಿ ರಿಯಾಕ್ಷನ್ನ ಕೊಟ್ಟಿರುವಂಥದ್ದು ಯುಟಿಕಾದರು. ಯಾವುದೇ ಕಾರಣಕ್ಕೂ ಶ್ರೀಕ್ಷೇತ್ರ ಧರ್ಮಸ್ಥಳಕ್ಕೆ ಮತ್ತು ಧರ್ಮಸ್ಥಳದ ಧರ್ಮಾಧಿಕಾರಿಗಳ ಕುಟುಂಬದ ಬಗ್ಗೆ ಅವಹೇಳನಕಾರಿಯಾಗಿ ಯಾವುದೇ ಮಾತುಗಳನ್ನು ಆಡಬಾರ್ದು. ಯಾಕೆಂತಂದರೆ ಷಡ್ಯಂತ್ರದ ರೀತಿಯಲ್ಲಿ ಅದು ಕಾಣುತ್ತೆ. ಅಂತಹದ್ದು ಯಾವುದಕ್ಕೂ ಕಾರಣ ಆಗಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಈಗಾಗಲೇ ಬಹಳಷ್ಟು ಚರ್ಚೆಗಳಾಗಿವೆ. ಈಗಾಗಲೇ ಸದನದಲ್ಲಿಯೂ ಕೂಡ ಚರ್ಚೆಗಳಾಗಿವೆ. ಈ ಬಗ್ಗೆ ಸುರೇಶ್ ಕುಮಾರ್ ಇರ್ಬೋದು, SR ವಿಶ್ವನಾಥ್ ಇರ್ಬೋದು, ಅದರ ಜೊತೆಗೆ DK ಶಿವಕುಮಾರ್ ಅವರು ಇರ್ಬೋದು, ಗುಂಡೂರಾವ್ ಅವರು ಅಂದರೆ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂತಹ ದಿನೇಶ್ ಗುಂಡೂರಾವ್ ಅವರು ಮಾತನಾಡ್ತಾ ಇದರ ವಿರುದ್ಧ ಷಡ್ಯಂತ್ರ ಇದೆ, ಈ ಬಗ್ಗೆಯೂ ಕೂಡ ತನಿಖೆ ಆಗಬೇಕು ಅನ್ನುವಂತಹ ರೀತಿಯಲ್ಲಿ ಮಾತನಾಡಿದ್ದಾರೆ. ಈಗಾಗಲೇ ಸರ್ಕಾರವು ಕೂಡ ಒಂದು ಮಾತನ್ನು ಹೇಳಿದೆ, ಮಧ್ಯಂತರ ವರದಿಯನ್ನು ನೀಡುವಂತಹ ಸಾಧ್ಯತೆ ಇದೆ. ಅಂದರೆ ನಾಳೆ ವಿಧಾನಸಭೆಯ ಕಲಾಪದಲ್ಲಿ ಈ ಬಗ್ಗೆ ಒಂದು ಮುಖ್ಯಮಂತ್ರಿಗಳು ಇಲ್ಲವಾದರೆ ಗೃಹ ಸಚಿವ ಡಾಕ್ಟರ್ G. ಪರಮೇಶ್ವರ್ ಅವರು ಇದಕ್ಕೆ ಉತ್ತರವನ್ನು ನೀಡುವಂತಹ ಸಾಧ್ಯತೆಗಳಿದೆ.
ಆ ಸಾಧ್ಯತೆಗಳು ಕೂಡ ಇರುವಂಥದ್ದು. ಅಂದರೆ ಸೋಮವಾರ ಉತ್ತರ ನೀಡ್ತೇವೆ ಅನ್ನುವಂಥ ಹೇಳಿಕೆಯ ನಂತರವಷ್ಟೇ ಮೊನ್ನೆಯ ಅಂದರೆ ಗುರುವಾರದ ಸದನ ಅಡ್ಜರ್ನ್ ಆಗಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ನಾಳೆಯ ಉತ್ತರ ಏನಿರುತ್ತೆ, ಯಾವ ರೀತಿಯಂಥ ಉತ್ತರ ಬರುತ್ತೆ ಅನ್ನುವಂಥದ್ದು ಕೂಡ ಬಹಳಷ್ಟು ಕಾತುರತೆಯಿಂದ ವಿಧಾನಸಭೆಯ ಸದಸ್ಯರುಗಳು ಮತ್ತು ಭಕ್ತರು ಕಾಯ್ತಾ ಇರುವಂಥದ್ದು. ಯಾಕೆಂತಂದರೆ ಈಗಾಗಲೇ ಇಲ್ಲಿ ಆರೋಪ ಪ್ರತ್ಯಾರೋಪಗಳು ಇದ್ದೇ ಇದೆ. ಆದರೆ ನಿರಂತರವಾದಂಥ ಉತ್ಖನನ ಕಾರ್ಯ ಬಹಳಷ್ಟು ಲಕ್ಷಗಳನ್ನು ಖರ್ಚು ಮಾಡಿದ್ದಾರೆ. ಬಹಳಷ್ಟು ಲಕ್ಷಗಳನ್ನು ಖರ್ಚು ಮಾಡಿರುವಂತಹ ಆ ಒಂದು ತನಿಖೆಯಲ್ಲಿ ಬಂದಿದ್ದೇನು, ಔಟ್ಪುಟ್ ಏನು, ಇದೊಂದು ಷಡ್ಯಂತ್ರದ ರೀತಿ ಕಾಣುತ್ತೆ ಅನ್ನುವಂತಹದ್ದು ಆರೋಪ. ಅದರ ಜೊತೆಗೆ ಹೋರಾಟಕ್ಕೆ ಇಳಿದಿದ್ದಾರೆ ಬಿಜೆಪಿಯ ರಾಜ್ಯಾಧ್ಯಕ್ಷ ಸೇರಿದಂತೆ ಬಹುತೇಕರು. ಯಾಕೆಂತಂದ್ರೆ ಮೊನ್ನೆ ಮಾತನಾಡುವಂಥ ಸಂದರ್ಭದಲ್ಲಿ ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಕೂಡ ಮಾತನಾಡಿದರು. ಎಲ್ಲರೂ ಕೂಡ ಇಲ್ಲಿ ಬಂದು ಮಾತನಾಡಿದಂಥ ಸಂದರ್ಭದಲ್ಲಿ ಅವರು ಹೇಳ್ತಾ ಇರುವಂಥದ್ದು, ಇದೊಂದು ರೀತಿಯಲ್ಲಿ ಪುಣ್ಯಕ್ಷೇತ್ರದ ವಿರುದ್ಧ ಮಾಡ್ತಾ ಇರುವಂಥ ಅಪಚಾರ. ಇಂತಹ ಅಪಪ್ರಚಾರವನ್ನು ಮಾಡುವುದಕ್ಕೆ ಯಾವುದೇ ರೀತಿಯಲ್ಲೂ ಕೂಡ ಅವಕಾಶವನ್ನು ಕೊಡಬಾರ್ದು. ನಿರಂತರವಾಗಿ ಅಪಪ್ರಚಾರವನ್ನು ಮಾಡ್ತಿದ್ದಾರೆ, ಷಡ್ಯಂತ್ರವನ್ನು ಹಿಡಿದಿದ್ದಾರೆ ಅನ್ನುವಂಥದ್ದು. ಅದರ ಜೊತೆಗೆ ಈಗಾಗಲೇ ಯಾರು ಅನಾಮಿಕ ಅಂತ ಬಂದಿದ್ದಾನೆ ಅಥವಾ ಮುಸ್ಕುದಾರಿ ಅಂತ ಬಂದಿದ್ದಾನೆ, ಆತನನ್ನು ತನಿಖೆಗೊಳಪಡಿಸಬೇಕು, ಆತನ ಬ್ರೈನ್ ಮ್ಯಾಪಿಂಗ್ ಮಾಡಬೇಕು ಅನ್ನುವಂಥ ಒತ್ತಾಯಗಳು ಕೂಡ ಕೇಳಿ ಬರ್ತಾ ಇದೆ. ಇದರ ನಡುವೆ ಆತ ಏನು ಮಾಡಿದ್ದಾನೆ, ಆತನ ಹಿನ್ನೆಲೆ ಏನು, ಆತ ಯಾಕಾಗಿ ಇಲ್ಲಿ ಬಂದಿದ್ದಾನೆ ಅನ್ನುವಂಥದ್ರ ಬಗ್ಗೆ ವಿಸ್ತೃತವಾದಂಥ ಚರ್ಚೆಗಳು ನಡೀಬೇಕು ಅನ್ನುವಂಥದ್ದು ಈಗಿರುವಂತಹ ವಾದ, ಜೊತೆಗೆ ಈಗಿರುವಂಥ ಚರ್ಚೆ. ಈಗಾಗಲೇ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಬಹಳಷ್ಟು ಜನ ಇಲ್ಲಿ ಆಗಮಿಸಿರುವಂಥದ್ದು. ಬಹಳಷ್ಟು ಜನ ಇಲ್ಲಿಗೆ ಆಗಮಿಸಿ ಇದೀಗ ಇಲ್ಲಿ ಸೇರಿರ್ತಕ್ಕಂಥದ್ದನ್ನು ತಾವು ನೋಡ್ತಾ ಇದ್ದೀರಿ. ಅದರ ಜೊತೆಗೆ ಇಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಇರ್ತಕ್ಕಂತಹ ಒಂದು ಮುಖ್ಯ ದ್ವಾರದಿಂದ ಅಥವಾ ಸಣ್ಣ ದ್ವಾರದ ಸಮೀಪದಿಂದಲೇ ಈಗಾಗಲೇ ರಾಜ್ಯಾಧ್ಯಕ್ಷರು ಆಗಮಿಸಲಿಕ್ಕಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ 7 ಗಂಟೆ ಅಂತ ಹೇಳಿದ್ದಾರೆ, 7:30 ಸುಮಾರಕ್ಕೆ ಅವರು ಆಗಮಿಸುವಂತಹ ನಿರೀಕ್ಷೆಗಳಿದ್ದಾವೆ. ಈಗಾಗಲೇ ಅದಕ್ಕೋಸ್ಕರವಾಗಿ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಏರ್ಪಡಿಸಲಾಗಿದೆ. ಛಲವಾದಿ ನಾರಾಯಣ ಸ್ವಾಮಿ ಅವರು ಈಗಾಗಲೇ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಆಗಮಿಸಿದ್ದು ಅವರು ಧರ್ಮಾಧಿಕಾರಿಗಳ ಜೊತೆಗೆ ಮಾತನಾಡುವಂತಹ ಸಲುವಾಗಿ ಬೀಡಿನ ಒಳಭಾಗಕ್ಕೆ ಹೋಗಿದ್ದಾರೆ. ಅದರ ಜೊತೆಗೆ ಬಿಜೆಪಿಯ ಹಲವು ನಾಯಕರು ಇಲ್ಲಿಗೆ ಆಗಮಿಸುವಂತಹ ನಿರೀಕ್ಷೆಗಳಿದ್ದಾವೆ. ಹಲವು ಶಾಸಕರುಗಳು ಕೂಡ ಇಲ್ಲಿಗೆ ಆಗಮಿಸುವಂತಹ ನಿರೀಕ್ಷೆಗಳಿದ್ದಾವೆ. ಈಗಾಗಲೇ ಉಜಿರೆಯ ಓಷನ್ ಪರ್ಲ್ ಮತ್ತು ಮಂಗಳೂರಿನ ಓಷನ್ ಪರ್ಲಿಗೆ ಅವರು ಆಗಮಿಸಿರುವಂಥದ್ದು. ಅಲ್ಲಿ ಒಂದು ಮಂಗಳೂರಿನ ಓಷನ್ ಪರ್ಲ್ನಲ್ಲಿ ಅವರು ಆಗಮಿಸಿ ಸ್ಟೇ ಆಗಿರುವಂಥದ್ದು. ಅಲ್ಲಿಂದ ಇಲ್ಲಿಗೆ ಬರ್ತಾ ಇದ್ದಾರೆ. ಈ ಒಂದು ಹಿನ್ನೆಲೆಯಲ್ಲಿ ಬಹಳ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಏರ್ಪಾಡು ಮಾಡಲಾಗಿದೆ. ಇದೊಂದು ರೀತಿಯಲ್ಲಿ ಬಿಜೆಪಿ ಕರ್ನಾಟಕದ ಧರ್ಮಸ್ಥಳ ಚಲೋ ರೀತಿ. ಯಾಕೆಂತಂದರೆ ನಿನ್ನೆ ಅಷ್ಟೇ SR ವಿಶ್ವನಾಥ್ ಅವರು ಧರ್ಮಸ್ಥಳ ಚಲೋ ಕಾರ್ಯಕ್ರಮವನ್ನು ಆಯೋಜಿಸಿದರು. ಇವತ್ತವರು ದರ್ಶನವನ್ನು ಕೂಡ ಮಾಡಲಿಕ್ಕಿದ್ದಾರೆ. ಬಹಳಷ್ಟು ದೊಡ್ಡ ಸಂಖ್ಯೆಯಲ್ಲಿ ಅಂದರೆ 350ರಿಂದ 400ಕ್ಕೂ ಅಧಿಕ ಗಾಡಿಗಳಲ್ಲಿ ಇಲ್ಲಿಗೆ ಆಗಮಿಸಿರುವಂಥದ್ದು. ಅದನ್ನು ಸುದ್ದಿ ನ್ಯೂಸ್ ಹಾಸನದಿಂದಲೇ ನೇರ ಪ್ರಸಾರವನ್ನು ಕೂಡ ಮಾಡಿತ್ತು. ಸುದ್ದಿ ನ್ಯೂಸ್ ಹಾಸನದಿಂದಲೇ ನೇರ ಪ್ರಸಾರವನ್ನು ಕೂಡ ಮಾಡಿತ್ತು. ಆ ನೇರ ಪ್ರಸಾರ ಮಾಡಿರೋದನ್ನು ಕೂಡ ತಾವು ಗಮನಿಸಿದ್ದೀರಿ. ಇದೀಗ ಇನ್ನೇನು ಕೆಲವು ಕ್ಷಣಗಳಲ್ಲಿ ರಾಜ್ಯಾಧ್ಯಕ್ಷರು ಆಗಮಿಸುವಂತಹ ನಿರೀಕ್ಷೆಗಳಿದ್ದಾವೆ. ಈ ಹಿನ್ನೆಲೆಯಲ್ಲಿ ಈಗ ನಾವಿರುವಂಥದ್ದು ಶ್ರೀ ಕ್ಷೇತ್ರ ಧರ್ಮಸ್ಥಳದ ದೇವಸ್ಥಾನದ ಮುಂಭಾಗ. ಇನ್ನೂ ಕೂಡ ಅಪ್ಡೇಟ್ಗಳನ್ನು ಕೊಡ್ತಾ ಹೋಗ್ತೀವಿ. ಇದೀಗ ಶ್ರೀ ಕ್ಷೇತ್ರ ಧರ್ಮಸ್ಥಳದ ದೇವಸ್ಥಾನದ ಮುಂಭಾಗದಿಂದ ತಾವು ನೋಡ್ತಾ ಇರುವಂಥ ದೃಶ್ಯ. ಇನ್ನೇನು ಕೆಲವು ಕ್ಷಣಗಳಲ್ಲಿ ರಾಜ್ಯಾಧ್ಯಕ್ಷ ಆದಂತಹ ವಿಜಯೇಂದ್ರ, ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಸೇರಿದಂತೆ ಪ್ರಮುಖರು ಈಗಾಗಲೇ ಛಲವಾದಿ ನಾರಾಯಣ ಸ್ವಾಮಿ ಅವರು ಆಗಮಿಸಿರುವಂಥದ್ದು. ಅವರ ಜೊತೆಗೆ ಬಹಳಷ್ಟು ನಾಯಕರು, ವಿಜಯೇಂದ್ರ ಅವರ ಜೊತೆಗೆ ಬಹಳಷ್ಟು ನಾಯಕರು ಕೂಡ ಇವತ್ತು ಆಗಮಿಸುವಂತಹ ನಿರೀಕ್ಷೆ ಇದೆ. ಈ ಹಿನ್ನೆಲೆಯಲ್ಲಿ ಬಹಳಷ್ಟು ಕಾತುರತೆಯಿಂದ ಜನರು ಕೂಡ ಕಾಯ್ತಾ ಇದ್ದಾರೆ. ಸಹಸ್ರ ಸಂಖ್ಯೆಯಲ್ಲಿ ಸೇರಿರ್ತಕ್ಕಂತಹ ಕಾರ್ಯಕರ್ತರು ಕೂಡ ಇಲ್ಲಿದ್ದಾರೆ. ಯಾಕಂತಂದರೆ ಈಗಾಗಲೇ SR ವಿಶ್ವನಾಥ್ ಅವರ ಜೊತೆಗೆ ಬಂದಿರತಕ್ಕಂತಹ ಕಾರ್ಯಕರ್ತರ ಪಡೆಯೂ ಕೂಡ ಶ್ರೀ ಕ್ಷೇತ್ರ ಧರ್ಮಸ್ಥಳದ ದೇವಸ್ಥಾನದ ಮುಂಭಾಗದಲ್ಲಿದೆ. ಅವರೆಲ್ಲರೂ ಕೂಡ ನಿನ್ನೆ ವಿರಾಮವನ್ನು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳದ ದೇವಸ್ಥಾನದ ಮುಂಭಾಗಕ್ಕೆ ಆಗಮಿಸುವಂಥ ನಿರೀಕ್ಷೆಗಳಿದ್ದಾವೆ. ಈ ಹಿನ್ನೆಲೆಯಲ್ಲಿ ಇವತ್ತಿನ ಈ ಒಂದು ಭೇಟಿ ಇರ್ಬೋದು, ಇವತ್ತಿನ ಈ ಒಂದು ಭೇಟಿಯ ಸಂದರ್ಭದಲ್ಲಿ ಆಗ್ತಾ ಇರುವಂತಹ ಒಂದು ಕಾರ್ಯ ಇರ್ಬೋದು, ಅದು ಬಹಳ ಕುತೂಹಲವನ್ನು ಕೇಳಿಸಿದ್ದು. ಅವರೀಗ ಆಗಮಿಸ್ತಾ ಇದ್ದಾರೆ. ಅವರ ಆಗಮನಕ್ಕೆ ಬಹಳ ನಿರೀಕ್ಷೆಯಿಂದ ಇಲ್ಲಿಯ ಜನರು, ಭಕ್ತರು ಕೂಡ ಕಾಯ್ತಾ ಇದ್ದಾರೆ. ಕೂಡ ತಾವು ಗಮನಿಸ್ತಾ ಇದ್ದೀರಿ. ಇದೀಗ ತಾವು ನೋಡ್ತಾ ಇದ್ದೀರಿ ದೃಶ್ಯಾವಳಿಗಳನ್ನು ಕೂಡ ತಾವೀಗ ನೋಡ್ತಾ ಇದ್ದೀರಿ. ಶಿಕ್ಷಣ ಧರ್ಮಸ್ಥಳದಿಂದ ನೇರ ಪ್ರಸಾರದಲ್ಲಿ ತಾವೀಗ
ಬಹಳಷ್ಟು ಜನರು ಆಗಮಿಸ್ತಾ ಇರುವಂಥದ್ದು, ಬಹಳಷ್ಟು ನಾಯಕರುಗಳು ಇಲ್ಲಿಗೆ ಆಗಮಿಸ್ತಾ ಇರುವಂಥ ದೃಶ್ಯಾವಳಿಗಳನ್ನು ಕೂಡ ತಾವು ರಾಜ್ಯಾಧ್ಯಕ್ಷ ಆಗಿರುವಂತಹ ವಿಜೇಂದ್ರ ಅವರು ಆಗಮಿಸುವಂತಹ ಸಾಧ್ಯತೆಗಳು ಇದೆ. ವಿಶ್ವನಾಥ್ ಅವರು ನಿನ್ನೆ SR ವಿಶ್ವನಾಥ್ ಏನು ರ್ಯಾಲಿಯನ್ನು ಬಂದಿದ್ರು, ಅವರು ಇಡೀ ತಂಡದ ಜೊತೆಗೆ ಆಗಮಿಸ್ತಾ ಇರುವಂಥ ದೃಶ್ಯಾವಳಿಗಳನ್ನು ಕೂಡ ತಾವು ಗಮನಿಸ್ತಾ ಇದ್ರಿ. SR ವಿಶ್ವನಾಥ್ ಅವರು ಆಗಮಿಸ್ತಾ ಇರುವಂಥ ದೃಶ್ಯಾವಳಿಯನ್ನು ತಾವೀಗ ಗಮನಿಸ್ತಾ ಇರುವಂತಹದ್ದು. ಶ್ರೀ ಕ್ಷೇತ್ರ ಧರ್ಮಸ್ಥಳದ ದೇವಸ್ಥಾನದ ಮುಂಭಾಗದಲ್ಲಿ ಅವರ ಬೆಂಬಲ ವಾಹನಗಳು ಮತ್ತು ಅವರ ವಾಹನ ಒಟ್ಟಿಗೆ ಬಂದು ಇಲ್ಲಿಗೆ ಅವರು ಆಗಮಿಸ್ತಾ ಇರುವಂಥ ದೃಶ್ಯಾವಳಿಗಳನ್ನು ಕೂಡ ತಾವೀಗ ಗಮನಿಸ್ತಾ ಇದ್ರಿ. ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲೇ ಹಾಲ್ಟ್ ಆಗಿರುವಂಥ ವಿಶ್ವನಾಥ್ ಅವರು ಈಗ ದರ್ಶನಕ್ಕಾಗಿ ಮತ್ತು ಅವರ ನಾಯಕರ ಜೊತೆಗೆ ದರ್ಶನಕ್ಕಾಗಿ ದೃಶ್ಯಾವಳಿಗಳನ್ನು ಕೂಡ ತಾವು ಗಮನಿಸ್ತೀರಿ. ಧರ್ಮಸ್ಥಳದ ಮುಂಭಾಗದಲ್ಲಿ ಸೇರಿರತಕ್ಕಂತಹ ಜನಸಮೂಹ ಜೊತೆಗೆ ನಾಯಕರುಗಳು ಬರ್ತಾ ಇರುವಂಥ ದೃಶ್ಯಾವಳಿಗಳನ್ನು ಕೂಡ ತಾವು ನೋಡ್ತಾ ಇದ್ದೀರಿ. ಆ ದೃಶ್ಯಾವಳಿಗಳನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮುಂಭಾಗದ ದೃಶ್ಯಾವಳಿಗಳನ್ನು ಕೂಡ ತಾವೀಗ ಗಮನಿಸ್ತಾ ಇರುವಂಥದ್ದು. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮುಂಭಾಗದ ಧರ್ಮಸ್ಥಳ ಚಲೋ ಮೂಲಕ ಸುಮಾರು 450ಕ್ಕೂ ಅಧಿಕ ವೆಹಿಕಲ್ಗಳಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ತನ್ನ ಬೆಂಬಲಿಗರೊಂದಿಗೆ ಆಗಮಿಸಿದಂತಹ SR ವಿಶ್ವನಾಥ್ ಈಗ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಆಗಮಿಸಿರುವಂಥದ್ದು. ಅವರು ನಿನ್ನೆ ಇಲ್ಲೇ ಇದ್ದು ಇವತ್ತು ಇದೀಗ ಅವರು ಶ್ರೀ ಕ್ಷೇತ್ರ ಧರ್ಮಸ್ಥಳ ದರ್ಶನಕ್ಕೆಂದು ಆಗಮಿಸಿದ್ದಾರೆ. ಅವರು ಮಾಧ್ಯಮಗಳ ಜೊತೆಗೆ ಮಾತನಾಡ್ತಿರುವಂಥ ದೃಶ್ಯಾವಳಿಗಳನ್ನು ತಾವೀಗ ನೋಡ್ತಾ ಇದ್ದೀರಿ. ಬಹಳಷ್ಟು ಸಂಖ್ಯೆಯಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳದ ದೇವಸ್ಥಾನದ ಮುಂಭಾಗ ಸೇರಿರ್ತಕ್ಕಂತಹ ಭಕ್ತ ಸಮೂಹವನ್ನು ತಾವು ಈಗ ಗಮನಿಸ್ತಾ ಇದ್ದೀರಿ. ಬಹಳಷ್ಟು ದೊಡ್ಡ ಸಂಖ್ಯೆಯಲ್ಲಿ ಸೇರಿರ್ತಕ್ಕಂಥ ಭಕ್ತ ಸಮೂಹ ಒಂದು ಕಡೆಯಾದರೆ ಇಲ್ಲಿಗೆ ಆಗಮಿಸ್ತಾ ಇರುವಂತಹ ನಾಯಕರುಗಳ ಸಂಖ್ಯೆಯೂ ಕೂಡ ಏರ್ತಾ ಇದೆ. BJPಯ ಪ್ರಮುಖ ನಾಯಕರುಗಳು ರಾಜ್ಯಾಧ್ಯಕ್ಷ ವಿಜಯೇಂದ್ರ ಸೇರಿದಂತೆ ಯಲಹಂಕ ಶಾಸಕರಾಗಿರುವಂತಹ SR ವಿಶ್ವನಾಥ್ ಅವರು ಜೊತೆಗೆ ಛಲವಾದಿ ನಾರಾಯಣ ಸ್ವಾಮಿ ಅವರು ಈಗಾಗಲೇ ಇಲ್ಲಿಗೆ ಆಗಮಿಸಿರುವಂತಹದ್ದನ್ನು ತಾವೀಗ ನೋಡ್ತಾ ಇದ್ದೀರಿ. ಈಗಾಗಲೇ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ರಾಜ್ಯಾಧ್ಯಕ್ಷ ಆಗಿರುವಂಥ ವಿಜಯೇಂದ್ರ ಅವರು ಆಗಮಿಸುವಂತಹ ನಿರೀಕ್ಷೆಗಳಿದ್ದು ಅವರೆಲ್ಲರೂ ಕೂಡ ಇಲ್ಲಿಗೆ ಆಗಮಿಸುವಂತಹ ಸಾಧ್ಯತೆಗಳಿದ್ದಾವೆ. ಆ ಎಲ್ಲ ಸಾಧ್ಯತೆಗಳನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ಅದರ ಜೊತೆಗೆ ಬಹಳಷ್ಟು ದೊಡ್ಡ ಸಂಖ್ಯೆಯಲ್ಲಿ ಸೇರಿರ್ತಕ್ಕಂತಹ ಒಂದು ಭಕ್ತ ಸಮೂಹವನ್ನು ಕೂಡ ತಾವೀಗ ಗಮನಿಸ್ತಾ ಇದ್ದೀರಿ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ದೇವಸ್ಥಾನದ ಮುಂಭಾಗದಲ್ಲಿ ನಾವಿರುವಂಥದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಇಲ್ಲಿಗೆ BJP ರಾಜ್ಯಾಧ್ಯಕ್ಷ BY
ವಿಜಯೇಂದ್ರ ಅವರು ಆಗಮಿಸುವಂತಹ ನಿರೀಕ್ಷೆಗಳಿದ್ದಾವೆ. ಯಾಕಂತಂದರೆ ಅವರು ಈಗಾಗಲೇ ಆಗಮಿಸಿದ್ದಾರೆ. ಇಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಒಂದು ದರ್ಶನವನ್ನು ಮಾಡಿ ಅದರ ಜೊತೆಗೆ SR ವಿಶ್ವನಾಥ್ ಅವರು ಒಂದು ಸಂಕಲ್ಪವನ್ನು ಹೊತ್ತುಕೊಂಡು ಇಲ್ಲಿಗೆ ಆಗಮಿಸಿರುವಂಥದ್ದು. ಅಪಪ್ರಚಾರ ಮಾಡುವವರಿಗೆ ಮಂಜುನಾಥನ ಶಿಕ್ಷೆಯನ್ನು ಕೊಡಬೇಕು, ಅಪಪ್ರಚಾರ ಇಲ್ಲಿಗೆ ನಿಲ್ಲಬೇಕು ಅನ್ನುವಂತಹ ಒಂದು ಸಂಕಲ್ಪವನ್ನು ಹೊತ್ತುಕೊಂಡು ಬಂದಿರುವಂತಹ ವಿಶ್ವನಾಥ್ ಅವರು ಇವತ್ತು ದರ್ಶನವನ್ನು ಮಾಡಲಿಕ್ಕಿದ್ದಾರೆ. ಅವರ ಇಡೀ ತಂಡ ಅಂದರೆ ಸುಮಾರು 450ಕ್ಕೂ ಅಧಿಕ ವಾಹನಗಳಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳದತ್ತ ನಿನ್ನೆ ಯಲಹಂಕ ವಿಧಾನಸಭಾ ಕ್ಷೇತ್ರದಿಂದ ಹೊರಟು ಬಂದಿರತಕ್ಕಂಥ ಇಡೀ ತಂಡ ಇದೀಗ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮುಂಭಾಗದಲ್ಲಿ ಸೇರ್ತಾ ಇದೆ. ಅದರ ಜೊತೆಗೆ ನಿನ್ನೆಯೇ ಬಹಳಷ್ಟು ಜನ ದರ್ಶನ ಮಾಡಿಕೊಂಡು ಹೊರಟಿದ್ದಾರೆ. ಬಹಳಷ್ಟು ದೊಡ್ಡ ಸಂಖ್ಯೆಯಲ್ಲಿ ಸೇರಿರ್ತಕ್ಕಂಥ ಭಕ್ತ ಸಮೂಹವನ್ನು ಕೂಡ ತಾವು ನೋಡ್ತಾ ಇದ್ದೀರಿ. ಎಂದಿನಂತೆ ಬಹಳಷ್ಟು ರಶ್ ಇದೆ ಧರ್ಮಸ್ಥಳದಲ್ಲಿ. ಯಾಕೆಂತಂದರೆ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಭಾನುವಾರ ಮತ್ತು ಸೋಮವಾರ ಅತಿ ಹೆಚ್ಚು ಜನಸಂದಣಿ ಇರುತ್ತೆ. ಇವತ್ತು ಕೂಡ ಬಹಳಷ್ಟು ಜನಸಂದಣಿ ಇದೆ. ಯಾಕೆಂತಂದರೆ ಸತತ 3 ದಿನಗಳ ಕಾಲ ರಜೆ ಇದ್ದ ಕಾರಣ ಬಹಳಷ್ಟು ಜನಸಂದಣಿ ಕೂಡ ಇದೆ. ಆ ಎಲ್ಲ ಜನಸಂದಣಿಯನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ದೊಡ್ಡ ಸಂಖ್ಯೆಯಲ್ಲಿ ಸೇರಿರ್ತಕ್ಕಂಥ ಜನಸಮೂಹ, ಅದರ ಜೊತೆಗೆ ಇಲ್ಲಿರ್ತಕ್ಕಂತಹ ಒಂದು ಜನಸಾಗರವನ್ನು ತಾವು ಇದ್ರಿ. ಪ್ರಮುಖರನ್ನ ಇಲ್ಲಿಯ ಶಾಸಕರು ಅಥವಾ ಇಲ್ಲಿಯ ಮಾಧ್ಯಮದವರು ಮಾತನಾಡಿಸ್ತಾ ಇರುವಂಥ ದೃಶ್ಯಾವಳಿಗಳನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ನಿರಂತರವಾಗಿ ನಡೆಯುತ್ತಿರುವಂತಹ ಈ ಒಂದು ಅಪಪ್ರಚಾರದ ಬಗ್ಗೆ ಮತ್ತು ಷಡ್ಯಂತ್ರವನ್ನು ವಿರೋಧಿಸಿ ಈ ಒಂದು ಜಾಥವನ್ನು ಮಾಡಿದೆ. ಒಂದು ಒಂದು and we are darshan of Manjunath Swami and took a sankalpa. Son, propaganda is a long issue. We are with the Dharmasthala only. So today our
ನೀವೇ ತಲಾಗ್ತಿರದ ಬಿಡಲ್ಲ ಬಾಪ ಬಿಡಲ್ಲ ಬರೀ ನಾವು ವಿಶ್ವಾಸ ಹೇಳಿದ್ರೆ ಈಗ ಯಾಕೆ ಬಿಡಲ್ಲ ಬರ್ರಿ. ಇದೀಗ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ SR ವಿಶ್ವನಾಥ್ ಅವರು ತನ್ನ ಬೆಂಬಲಿಗರೊಂದಿಗೆ ನಿಂತಿರುವಂಥದ್ದನ್ನು ಕೂಡ ತಾವು ನೋಡ್ತಾ ಇದ್ದೀರಿ. ಆ ಎಲ್ಲ ದೃಶ್ಯಾವಳಿಗಳನ್ನು ತಾವು ಈಗ ಗಮನಿಸ್ತಾ ಇದ್ದೀರಿ. SR ವಿಶ್ವನಾಥ್ ಅವರು ತನ್ನ ಬೆಂಬಲಿಗರೊಂದಿಗೆ ಬಂದಿರತಕ್ಕಂಥದ್ದು ಮತ್ತು ಅವರೆಲ್ಲರೂ ಕೂಡ ಒಟ್ಟಿಗೆ ಸೇರಿಕೊಂಡಿರುವಂಥದ್ದನ್ನು ಕೂಡ ತಾವೀಗ ಗಮನಿಸ್ತಾ ಇದ್ದೀರಿ. ಬಹಳಷ್ಟು ದೊಡ್ಡ ಸಂಖ್ಯೆಯಲ್ಲಿ ಇಲ್ಲಿ ಸೇರಿರ್ತಕ್ಕಂತಹ ಅವರ ಅಭಿಮಾನಿಗಳ ಜೊತೆಗೆ ಮತ್ತು ಅವರ ಕ್ಷೇತ್ರದ ಒಂದು ಮತದಾರರ ಜೊತೆಗೆ ಅವರು ಫೋಟೋವನ್ನು ಕ್ಲಿಕ್ಕಿಸಿಕೊಳ್ತಾ ಇರುವಂಥದ್ದನ್ನು ಕೂಡ ತಾವೀಗ ಗಮನಿಸ್ತಾ ಇದ್ದೀವಿ. ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಒಂದು ಬೆಂಬಲಿಗರು ಅವ್ರ ಜೊತೆಗೆ ಬಂದಿದ್ದಾರೆ, ಅವ್ರ ಜೊತೆಗೆ ಒಂದು ಫೋಟೋವನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ಸನಾತನ ಹಿಂದೂ ಧರ್ಮಕ್ಕೆ ಶ್ರೀ ಮಂಜುನಾಥ ಸ್ವಾಮೀಜಿಗೆ ಧರ್ಮಸ್ಥಳ ಮಂಜುನಾಥ ಸ್ವಾಮೀಜಿಗೆ ಬರ್ಮಣ ಈಗ ಇನ್ನೊಂದಾ
ಈಗ ಇರಲಿ ಒಂದು ಹೋಗೋ ಮೊದಲು ಒಂದು ನಿಮಿಷ ಬೇಡ. ಎಲ್ಲ ನೋಡ್ತಾರೆ ಹಿಂದೆ ಬನ್ನಿ ಆಯ್ತು. ಒಳಗಡೆ ಇಲ್ಲ ಇಲ್ಲೇ ಇದ್ದೀರಿ ಹಿಂಗೆ ಹೋಗ್ತಾರೆ. ಕೈತಲ್ ಬಾಗ್ಲೆ ಕೈತಲ್ ಮಾಡೋಣ. ಲೈನಲ್ಲಿ ಇಲ್ಲ, ನೀವು ಮುಂದೆ ಹೋದ್ರೆ ಸ್ವಲ್ಪ ಈ ಕಡೆ ಅಣ್ಣ ಇಲ್ಲಿ ನಮ್ದಿದೆ ಅಣ್ಣ. ಇಲ್ಲಿ ನೀನು ಆ ಕಡೆ ಬಿರ ಬರ್ತೀನಿ
ಶ್ರೀಕ್ಷೇತ್ರ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ನಡೀತಿದೆ, ಅಪಪ್ರಚಾರಗಳು ನಡೀತಾ ಇದೆ. ನಿರಂತರವಾಗಿ ಶ್ರೀಕ್ಷೇತ್ರ ಧರ್ಮಸ್ಥಳವನ್ನು ಮಟ್ಟ ಹಾಕುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದರಲ್ಲಿ ಪ್ರಮುಖವಾಗಿ SDPIನಂತಹ ಪಕ್ಷಗಳು ಇದರಲ್ಲಿ ಇನ್ವಾಲ್ವ್ ಆಗಿವೆ ಅನ್ನುವಂಥದ್ದನ್ನು ಆರೋಪಿಸಿ ಮತ್ತು ಅನಾಮಿಕ ತೋರಿಸತಕ್ಕಂತಹ ಎಲ್ಲ ಹೊಂಡಗಳನ್ನು ಅಗೀತಾ ಇರುವಂತಹ ಕಾರಣಕ್ಕಾಗಿ, ಜೊತೆಗೆ ಅದರಲ್ಲಿ ಏನೂ ಸಿಗದಿರುವಂತಹದ್ದು ಮಾಡಿದ್ದು ಕೂಡ ಯಾವುದೇ ರೀತಿ ಅಂತ ಅದನ್ನು ತಡೆಯುವಂಥ ಕೆಲಸವನ್ನು ಸರ್ಕಾರ ಮಾಡ್ತಾಯಿಲ್ಲ. ಅದರ ಜೊತೆಗೆ ಇಂತಹ ಷಡ್ಯಂತ್ರವನ್ನು ಖಂಡಿತವಾಗಿಯೂ ನಾವು ಸಹಿಸೋದಿಲ್ಲ ಅನ್ನುವಂತಹದ್ದನ್ನು ಹೇಳಿಕೊಂಡು ಇವತ್ತು BJPಯ ಪ್ರಮುಖರೆಲ್ಲರೂ ಕೂಡ ಶ್ರೀಕ್ಷೇತ್ರ ಧರ್ಮಸ್ಥಳಕ್ಕೆ ಆಗಮಿಸಿರುವಂಥದ್ದನ್ನು ತಾವೀಗ ನೋಡ್ತಾ ಇದ್ದೀರಿ. ರಾಜ್ಯಾಧ್ಯಕ್ಷ ವಿಜಯೇಂದ್ರ ಯಡಿಯೂರಪ್ಪ ಅವರು ಸೇರಿದಂತೆ ಬಹಳಷ್ಟು ಪ್ರಮುಖರು ಇಲ್ಲಿಗೆ ಆಗಮಿಸಿರುವಂಥದ್ದು. ಛಲವಾದಿ ನಾರಾಯಣಸ್ವಾಮಿ ಇರ್ಬೋದು, BJPಯ ದಕ್ಷಿಣ ಕನ್ನಡದ ಕೆಲ ಶಾಸಕರುಗಳು, ಅದ್ರ ಜೊತೆಗೆ ಉಡುಪಿ ಜಿಲ್ಲೆಯ ಶಾಸಕರುಗಳು ಕೂಡ ಇಲ್ಲಿಗೆ ಆಗಮಿಸಿರುವಂಥದ್ದನ್ನು ತಾವು ಜೊತೆಗೆ ಚಿಕ್ಕಮಗಳೂರಿನ CT ರವಿ ಅವರು ಕೂಡ ಆಗಮಿಸಿರ್ತಕ್ಕಂತಹ ದೃಶ್ಯಾವಳಿಯನ್ನು ನೋಡ್ತಾ ಇದ್ದರೆ, ಅದರ ಜೊತೆಗೆ ಇಲ್ಲಿ ಫ್ಲಿಪ್ಕಾರ್ಟ್ಗಳನ್ನು ಹಿಡ್ಕೊಂಡು ಹೋರಾಟವನ್ನು ಮಾಡ್ತಾ ಇದ್ದಂತಹ ಅಥವಾ ಎಲ್ಲ ಕಾರ್ಯಕರ್ತರು ಕೂಡ ಇಲ್ಲಿ ಸೇರಿರುವಂಥದ್ದು. ಶಿಕ್ಷಿಸಿ ಹಿಂದೂ ವಿರೋಧಿಗಳನ್ನು ಶಿಕ್ಷಿಸಿ ಅನ್ನುವಂಥದ್ದು ಇರ್ಬೋದು, ರಕ್ಷಿಸಿ ಧರ್ಮಸ್ಥಳ ಕ್ಷೇತ್ರವನ್ನು ರಕ್ಷಿಸಿ ಅನ್ನುವಂತಹದ್ದನ್ನು ಕೂಡ ಒಂದು ಫ್ಲೆಕ್ಕಾರ್ಡನ್ನು ಹಿಡ್ಕೊಂಡಿದ್ದಾರೆ. ನಮ್ಮ ಧರ್ಮ ನಮ್ಮ ಹಕ್ಕು ಅನ್ನುವಂಥ ಫ್ಲೆಕ್ಕಾರ್ಡನ್ನು ಕೂಡ ತಾವು ನೋಡ್ತಾ ಇದ್ದರೆ, ಅದಕ್ಕೆ ಬಂಧಿಸಿ ಹಿಂದೂ ವಿರೋಧಿಗಳನ್ನು ಬಂಧಿಸಿ ಅನ್ನುವಂಥ ಫ್ಲೆಕ್ಕಾರ್ಡ್ಗಳನ್ನು ಹಿಡ್ಕೊಂಡು ಇಲ್ಲಿಗೆ ಬಹಳಷ್ಟು ದೊಡ್ಡ ಸಂಖ್ಯೆಯಲ್ಲಿ ಸೇರಿರ್ತಕ್ಕಂಥದ್ದನ್ನು ಕೂಡ ತಾವೀಗ ಗಮನಿಸ್ತಾ ಇದ್ರಿ. ಅದರ ಜೊತೆಗೆ ಹೋರಾಟಗಳ ಜೊತೆಗೆ ಅವರು ಒಂದಷ್ಟು ಘೋಷಣೆಗಳನ್ನು ಕೂಗ್ತಾ ಇರುವಂಥದ್ದು, ಹೋರಾಟಗಳನ್ನು ಮಾಡುವಂಥ ನಿಟ್ಟಿನಲ್ಲಿ ಘೋಷಣೆಗಳನ್ನು ಕೂಗ್ತಾ ಇರುವಂಥದ್ದನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ಅದರ ಜೊತೆಗೆ ಒಳಭಾಗಕ್ಕೆ ಈಗಾಗಲೇ ಬಹಳಷ್ಟು ನಾಯಕರು ಕೂಡ ಹೋಗಿರುವಂಥದ್ದನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ಬಹಳಷ್ಟು ದೊಡ್ಡ ಸಂಖ್ಯೆಯಲ್ಲಿ ನಾಯಕರುಗಳು ಇಲ್ಲಿಗೆ ಆಗಮಿಸಿರ್ತಕ್ಕಂಥದ್ದು. ಬಹಳ ಒಂದು ಪಕ್ಷದ ಬೇರೆ ಜವಾಬ್ದಾರಿ ಇರುವಂತಹ ನಾಯಕರು ಕೂಡ ಇಲ್ಲಿಗೆ ಆಗಮಿಸಿರ್ತಕ್ಕಂಥದ್ದನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ಹೀಗೆ ಶ್ರೀಕ್ಷೇತ್ರ ಧರ್ಮಸ್ಥಳಕ್ಕೆ ಆಗಮಿಸಿರ್ತಕ್ಕಂತಹ BJP ನಾಯಕರುಗಳ ನಿಯೋಗ ಇದೀಗ ಶ್ರೀಕ್ಷೇತ್ರ ಧರ್ಮಸ್ಥಳದ ಪ್ರವೇಶಿಸಿದೆ. ಒಳಭಾಗದಲ್ಲಿ ಶ್ರೀಕ್ಷೇತ್ರ ಧರ್ಮಸ್ಥಳ ನಿಯೋಗ ಒಳಭಾಗವನ್ನು ಪ್ರವೇಶಿಸಿರುವಂಥದ್ದು. ಜೊತೆಗೆ ಅಲ್ಲಿ ದರ್ಶನವನ್ನು ಮಾಡಿ ಸಂಕಲ್ಪವನ್ನು ಮಾಡಿ ಅಲ್ಲಿಂದ ವಾಪಸ್ಸಾಗಿ ಶ್ರೀಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾಗಿರುವಂಥ ಡಾಕ್ಟರ್ ಟಿ ವೀರೇಂದ್ರ ಹೆಗ್ಗಡೆ ಅವ್ರನ್ನ ಕೂಡ ಅವರು ಭೇಟಿಯಾಗಲಿಕ್ಕಿದ್ದಾರೆ. ಈಗಾಗಲೇ ಮಂಜುನಾಥನ ಮಾಡ್ತಾ ಇರುವಂತಹದ್ದನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ಶ್ರೀಕ್ಷೇತ್ರ ಧರ್ಮಸ್ಥಳದ ಮಂಜುನಾಥನ ದರ್ಶನವನ್ನು ಮಾಡಲಿಕ್ಕೆ ಒಳಭಾಗಕ್ಕೆ ನಿಯೋಗ ತೆರಳಿರುವಂಥದ್ದನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ಈಗಾಗಲೇ ಒಳಭಾಗಕ್ಕೆ BJPಯ ನಿಯೋಗ ತೆರಳಿರುವಂಥದ್ದನ್ನು ಕೂಡ ತಾವು ವೀಕ್ಷಣೆ ಮಾಡ್ತಾ ಇದ್ದೀರಿ. ಅದರ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳನ್ನು ಕೂಡ ಸುದ್ದಿ ನ್ಯೂಸ್ನಲ್ಲಿ ತಾವು ನೋಡ್ತಾ ಇರುವಂಥದ್ದು. ಶ್ರೀಕ್ಷೇತ್ರ ಧರ್ಮಸ್ಥಳದ ಅಪಪ್ರಚಾರವನ್ನು ಖಂಡಿಸಿ ಅಥವಾ ಶ್ರೀಕ್ಷೇತ್ರ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಮಾಡಲಾಗ್ತಾ ಇದೆ. ಹಿಂದೂ ದೇವಸ್ಥಾನವನ್ನು ಉಳಿಸುವಂಥ ನಿಟ್ಟಿನಲ್ಲಿ ನಾವು ಕೆಲಸ ಮಾಡಬೇಕು. ಹಿಂದೂ ದೇವಸ್ಥಾನವನ್ನು ಒಂದು ಮಟ್ಟ ಹಾಕುವಂಥ ರೀತಿಯಲ್ಲಿ ಹಿಂದೂ ದೇವಸ್ಥಾನದ ವಿರುದ್ಧ ವ್ಯವಸ್ಥಿತವಾದಂಥ ಷಡ್ಯಂತ್ರ ನಡೆಯುತ್ತಿದೆ ಅಂತ ಆರೋಪಿಸಿ ಈಗಾಗಲೇ ಸದನದಲ್ಲಿಯೂ ಕೂಡ ಮಾತನಾಡಿದರೆ, ಸದನದಲ್ಲಿ ಮಾತನಾಡಿದ್ದು ಮಾತ್ರವಲ್ಲ, ಸದನದಲ್ಲಿ ಮಾತನಾಡಿ ವಾಪಸ್ ಆಗ್ತಾ ಇರುವಂಥದ್ದನ್ನು ಕೂಡ ಸದನದಲ್ಲಿ ಮಾತನಾಡಿ ಇವತ್ತು ಶ್ರೀಕ್ಷೇತ್ರ ಧರ್ಮಸ್ಥಳದಲ್ಲಿ ದರ್ಶನವನ್ನು ಮಾಡ್ತಿರುವಂಥ ದೃಶ್ಯಾವಳಿಗಳನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ಅವರೊಂದು ದರ್ಶನವನ್ನು ಮಾಡಿ ವಾಪಸ್ ಆಗ್ತಿರುವಂಥ ದೃಶ್ಯಾವಳಿಗಳನ್ನು ಕೂಡ ತಾವೀಗ ಗಮನಿಸ್ತಾ ಇದ್ದೀರಿ. ಶ್ರೀಕ್ಷೇತ್ರ ಧರ್ಮಸ್ಥಳದಲ್ಲಿ ಒಳಭಾಗವನ್ನು ಪ್ರವೇಶಿಸಿ ದರ್ಶನವನ್ನು ಮುಗಿಸಿ ಹೊರಭಾಗಕ್ಕೆ ಬರ್ತಾ ಇರುವಂತಹ ನಾಯಕರುಗಳನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ಕ್ಯಾಪ್ಟನ್ ಬ್ರಿಜೇಶ್ ಚೌಟಾರ್ ಅವರು, ವೇದವ್ಯಾಸ್ ಕಾಮತ್ ಅವರು, ಅದರ ಜೊತೆಗೆ ಮೂಡಬಿದರೆ ಶಾಸಕ ಉಮಾನಾಥ್ ಕೋಟ್ಯಾನ್ ಅವರು, ಛಲವಾದಿ ನಾರಾಯಣಸ್ವಾಮಿ ಅವರು ಕೂಡ ಹೊರಭಾಗಕ್ಕೆ ಆಗಮಿಸ್ತಾ ಇರುವಂಥದ್ದನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ಅದರ ಜೊತೆಗೆ ಇಲ್ಲಿರ್ತಕ್ಕಂಥ ಒಂದು ನಾಯಕರುಗಳು
ಸೈಡ್ ಬನ್ನಿ ಸೈಡ್ ಮೊಬೈಲ್ ಇಂಡಿವಿಜುವಲ್ ಅನುಕೂಲ ಆಗ್ತಿತ್ತು ಅಥವಾ ಕೊಡೋಣ ಹೇಳಿ ಸೆಟ್ ಮಾಡಿಸಿ ಆಮೇಲೆ ಕೊಡೋಣ. ಸರ್ಕಾರ SIT ತನಿಖೆಗೆ ಆದೇಶ ಮಾಡಿದಾಗ ಭಾರತೀಯ ಜನತಾ ಪಾರ್ಟಿ ಮಾಡಿದ್ದೇವೆ. ತನಿಖೆ ಏನು ಅನುಮಾನಗಳು ಹುಟ್ಟಿ ಹಾಕಿದ್ದಾವೆ ಎಲ್ಲವೂ ಕೂಡ ಇತ್ಯರ್ಥ ಆಗಬೇಕು ಅನ್ನುವ ಅಪೇಕ್ಷೆಯನ್ನು ಕೂಡ ನಾವು ಎಲ್ಲರೂ ಕೂಡ ವ್ಯಕ್ತಪಡಿಸಿದ್ವಿ. ಇವತ್ತು ತನಿಖೆ ನಡೀತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅನೇಕ ಗೊಂದಲಗಳು, ಅಪಪ್ರಚಾರಗಳು ಗಳಲ್ಲಿ ಯಥೇಚ್ಛವಾಗಿ ಹೇಳಿಕೆ ನಮ್ಮ ಮಾಧ್ಯಮದ ಮೊದಲನೇದಾಗಿ ಉಸ್ತುವಾರಿ ಸಚಿವರಾಗಿದ್ದ ರಾವ್ ಅವರು ಇವತ್ತು ಲೆಫ್ಟಿಸ್ಟ್ ಕೆಲವು ಗುಂಪುಗಳೇನು ಮಣಿದು ನಾವು ಇದಕ್ಕೆ ತನಿಖೆಗೆ ಆದೇಶ ಮಾಡಿದ್ದೇವೆ ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ. ಸ್ವತಃ ಈ ರಾಜ್ಯದ ಉಪಮುಖ್ಯಮಂತ್ರಿಗಳು DK ಶಿವಕುಮಾರ್ ಅವರು ಇದರ ಹಿಂದೆ ಒಂದು ಷಡ್ಯಂತ್ರ ಅಡಗಿದೆ ಅನ್ನೋ ಮಾತನ್ನು ಅವರು ಕೂಡ ಉಲ್ಲೇಖ ಮಾಡಿದ್ದಾರೆ. ಇವತ್ತು ನಾವಿಲ್ಲಿ ಬಂದಿರತಕ್ಕಂಥದ್ದು ಅಥವಾ ನಾವು ಇಷ್ಟೇ ಇವತ್ತೇನು ತನಿಖೆ ನಡೀತಾ ಇದೆ, ತನಿಖೆಯ ಬರದಲ್ಲಿ ಏನು ಅಪಗಳು ನಡೀತಾ ಇದೆ, ಈ ಅಪಕ್ಕೆ ಕಡಿವಾಣ ಆಗ್ತಕ್ಕಂಥ ಯಾರು ಮಾಡಬೇಕು? ರಾಜ್ಯ ಸರ್ಕಾರವೇ ಮಾಡಬೇಕು. ರಾಜ್ಯ ಸರ್ಕಾರ ವಿಚಾರಗಳಿಗೆ ಕಡಿವಾಣ ಹಾಕ್ದೇ ಇವತ್ತು ಅಪರಾಧವನ್ನೇ ಎಸಗಿದೆ. ನಾನಿವತ್ತು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಏನು ಅಪಪ್ರಚಾರಕ್ಕೆ ಇವತ್ತು ಕಡಿವಾಣ ಹಾಕದೇ ಇರತಕ್ಕಂಥ ಸಂದರ್ಭದಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಾಡಿನ ಜನತೆ ಒಂದು ಕ್ಷಮೆನ ಕೇಳಬೇಕು ಅಂತೇಳಿ ಭಾರತೀಯ ಜನತಾ ಪಾರ್ಟಿ ಈ ವಿಚಾರ ಮಾಡ್ತಾ ಇಲ್ಲ. ಆದರೆ ಧರ್ಮಸ್ಥಳ ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥೇಶ್ವರರ ಬಗ್ಗೆ ಏನು ಈ ರೀತಿ ಅಪಪ್ರಚಾರದ ಮುಖೇನ ಅಸಂಖ್ಯಾತ ಭಕ್ತರಲ್ಲಿ ಒಂದು ರೀತಿ ಗೊಂದಲವನ್ನು ಸೃಷ್ಟಿ ಮಾಡ್ತಕ್ಕಂಥ ಷಡ್ಯಂತ್ರವು ಕೂಡ ಇದರಿಂದ ಅಡಗಿದೆ. ಹಾಗಾಗಿ ಒಂದು 17 ಪ್ಲೇಸ್ ತೋರಿಸಿದ್ದಾರೆ. ಒಂದು ಪ್ಲೇಸಲ್ಲಿ ಯಾವುದೇ ಅಸ್ಥಿ ಪಂಜರ ಕಳೆಬಾರ ಯಾವುದೂ ಸಿಕ್ಕಿಲ್ಲ ಸರ್. ಸೊ ಇದಕ್ಕೆ ಏನಂತೀರ ನೀವು? ಸರ್, ಈಗ ಇನ್ನೊಂದು ಕಾಂಗ್ರೆಸ್ನವರು ನಿಮ್ಮ ಮೇಲೆ ಈಗ ಹೇಳ್ತಾ ಇದ್ದಾರೆ, ಖಂಡ್ರೆ ಅವರು ಇದನ್ನ BJP ಅವರು ನೋಡಿ ಉತ್ತರ ಕೊಡ್ತಾರೆ. DK ಶಿವಕುಮಾರ್ ಅವರ ಮುಖ್ಯ ಭಾರತೀಯ ಜನತಾ ಪಾರ್ಟಿ ರಾಜಕಾರಣ ಮಾಡ್ತಾ ಇಲ್ಲ. ಆದರೆ ಸಂಖ್ಯಾತ ಭಕ್ತರಲ್ಲಿ ಇವತ್ತೇನು ಗೊಂದಲ ಸೃಷ್ಟಿ ಮಾಡ್ತಕ್ಕಂಥ ಒಂದು ಷಡ್ಯಂತ್ರ ಇದರಿಂದ ಅಡಗಿದೆ, ಅಪಪ್ರಚಾರ ಇದೆ. ಇದ್ರ ಬಗ್ಗೆ ರಾಜ್ಯ ಸರ್ಕಾರ ಯಾಕೆ ಇನ್ನೂ ಎಚ್ಚೆತ್ತುಕೊಂಡಿಲ್ಲ? ಇವತ್ತು DK ಶಿವಕುಮಾರ್ ಉಪಮುಖ್ಯಮಂತ್ರಿಗಳು ಸಂದರ್ಭ ಯಾಕೆ ಇನ್ನೂ ಸಂದರ್ಭ ಬಂದಿಲ್ವಾ? ಹಾಗಾದರೆ ಇನ್ನೆಷ್ಟು ಅಪಪ್ರಚಾರ ಇನ್ನು ಅವ್ರಿಗೆ ಇದು ರಾಜ್ಯದ ಜನ ಇವತ್ತು ಪ್ರಶ್ನೆ ಕೇಳ್ತಾ ಇದ್ದಾರೆ ವಿಚಾರದಲ್ಲಿ. ಹಾಗಾಗಿ ರಾಜ್ಯ ಸರ್ಕಾರ ಇದ್ರ ಬಗ್ಗೆ ಉತ್ತರವನ್ನು ನೀಡಬೇಕಾಗ್ತದೆ. ಇವತ್ತು ಯಾರು ಆರೋಪಿಗಳು ಇವತ್ತು ಆರೋಪವನ್ನು ಇದರಿಂದ ಇರ್ತಕ್ಕಂಥ ಶಕ್ತಿಗಳು ಯಾವ್ಯಾವ ಇದ್ದಾವೆ ಇದ್ರ ಬಗ್ಗೆನೂ ಕೂಡ ಸಮಗ್ರವಾಗಿ ತನಿಖೆ ಮಾಡಬೇಕಾಗ್ತದೆ ರಾಜ್ಯ ಸರ್ಕಾರ. ಹಿಂದೆ ಒಬ್ಬರು MP ಇದ್ದಾರೆ ಅನ್ನೋದನ್ನು, ಇದರ ಹಿಂದೆ ಒಬ್ಬರು MP ಇದ್ದಾರೆ ಅನ್ನೋದಿದೆ. ಯಾರು ಕೂಡ ಉಲ್ಲೇಖ ಮಾಡ್ತಾ ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥ ಮಾನ್ಯ DK
ಅವರು ಹೇಳಿದ ಧರ್ಮಸ್ಥಳ ಈ ಮಂಜುನಾಥೇಶ್ವರನ ಪರಮ ಭಕ್ತ ಹೇಳಿದ್ದಾರೆ. ಅವ್ರು ನಿಜವಾಗ್ಲೂ ಕೂಡ ಪರಮ ಭಕ್ತ ಇದ್ರೆ ಪಿತೂರಿ ನಾನು ಹೇಳಿದೆ, ನಾವು ತನಿಖೆ ಆಗಬೇಕು, ನಿಷ್ಪಕ್ಷ ತನಿಖೆ ಆಗಬೇಕು, ಪಾರದರ್ಶಕವಾಗಿ ತನಿಖೆ ಆಗಬೇಕು ಅಂತ ಇವತ್ತು ಭಾರತೀಯ ಜನತಾ ಅವಶ್ಯಕತೆ ಇಲ್ಲ. ಆದರೂ ಇವತ್ತು ಕೋಟ್ಯಂತರ ಭಕ್ತರು ಇವತ್ತು ಭಾಳ ನೋವಿನಲ್ಲಿದ್ದಾರೆ. ಹಾಗಾಗಿ ನಾವು ಅದಕ್ಕೆ ರಾಜಕಾರಣ ಇವತ್ತು ಷಡ್ಯಂತ್ರ ಅಂತೇಳಿ ಮುಖ್ಯಮಂತ್ರಿಗಳು ಹೇಳಿದಂಥ ಸಂದರ್ಭದಲ್ಲಿ ಆ ಷಡ್ಯಂತ್ರ ಬಹಿರಂಗ ಪಡಿಸ್ಬೇಕು ಅನ್ನೋದು ನಾಳೆ ಸದನದಲ್ಲಿ ಒಂದು ಕೊಡ್ತಾರೆ, ನಾಳೆ ಸದನದಲ್ಲಿ ಅವರು ವರದಿ ಕೊಡ್ತಾರೆ. ಆದರೆ ಈಗ ಈ ಎಲ್ಲ ಬೆಳವಣಿಗೆಗಳ ಹಿಂದೆ ಒಂದು ಯಾವುದೇ ಇದರಲ್ಲಿ ಪಾಟ್ಗಳಲ್ಲಿ ಎಡಪಂಥೀಯ ಸಂಘಟನೆಗಳಿದ್ದಾವೆ ಅಂತೇಳಿ ಸ್ವತಃ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ. ಎಡಪಂಥೀಯ ಸಂಘಟನೆಗಳು ಇದರಲ್ಲಿ ಇದ್ದಾರೆ ಅಂತ ಹೇಳಿದ್ರೆ ಎಲ್ಲವೂ ಕೂಡ ಸಮಗ್ರವಾಗಿ ತನಿಖೆ ಆಗಬೇಕು. ತನಿಖೆ ಏನು ನಡೀತಾ ಇದೆ, ತನಿಖೆ ಹೇಗೆ ನಡೀಬೇಕು ಇದಕ್ಕೆ ಸಾಧ್ಯ ಇಲ್ಲ. ಆದರೆ ಒಂದಂತೂ ಸತ್ಯ, ನಾವು ಸದನದಲ್ಲೂ ಕೂಡ ಆಗ್ರಹಪಡಿಸಿದ್ದೇವೆ, ಇದ್ರ ಬಗ್ಗೆ ಮಧ್ಯಂತರ ವರದಿಯನ್ನು ರಾಜ್ಯ ಸರ್ಕಾರ ಮಂಡಿಸಬೇಕು. ಇದನ್ನು ಹುಚ್ಚಾಟ ಹೀಗೆ ಮುಂದುವರಿದೇನೆ ಇದೆಲ್ಲದೂ ಕೂಡ ಶೀಘ್ರದಲ್ಲೇ ಇತಿಶ್ರೀ ಹಾಡಬೇಕು. ಧನ್ಯವಾದ. ಈಗಾಗಲೇ ನಮ್ಮ ಅಧ್ಯಕ್ಷರು ಕೆಲವು ವಿಷಯವನ್ನು ಸ್ಪಷ್ಟಪಡಿಸಿದ್ದಾರೆ. ನಮ್ಮ ಅಧ್ಯಕ್ಷರು ತನಿಖೆಗೆ ಮೊದಲೇ ಬಗ್ಗೆ ಅಪಪ್ರಚಾರ ಮಾಡಿದಂತ ಅವರ ಹಿನ್ನೆಲೆಯೂ ತನಿಖೆ ಆಗಬೇಕು. ಈಗಾಗಲೇ ಉಪಮುಖ್ಯಮಂತ್ರಿಗಳು ಅದಕ್ಕೆ ಹೆದರಿಕೆನಾ ಮಾನ್ಯ ಉಪಮುಖ್ಯಮಂತ್ರಿ? ಆದರೆ ಆ ಷಡ್ಯಂತ್ರ ಮತ್ತು ಷಡ್ಯಂತ್ರದ ಹಿಂದಿರ್ತಕ್ಕ ರಾಜಕಾರಣ ಅದು ಯಾವುದು ಅನ್ನೋದನ್ನು ಬಹಿರಂಗಪಡಿಸಬೇಕಾದ ಯಾವಾಗ ಹೇಳಿ ಬಹಿರಂಗಪಡಿಸಬೇಕು ಅಂತ ಹೇಳಿ ಅವರು ಒಂದು ಅಪನಂಬಿಕೆ ಹುಟ್ಟಾಕುವಂತ ಇದು ಒಂದು ಷಡ್ಯಂತ್ರದ ಭಾಗ. ನಮಗೆ ಮುಡುಪು ಒಂದು ಶ್ರದ್ಧೆಯನ್ನ ಭಂಗ ಮಾಡಬೇಕು ಅನ್ನುವಂತ ಒಂದು ಯಾವ ಪುರಾತನ ಅಪರಾಧನ ಗ್ರಾಮಗಳಲ್ಲಿ ನೆರವು ಕೇಳ್ಕೊಂಡು ಬಂದವರಿಗೆ ದೇವಾಲಯ ನೆರವು ಕೊಟ್ಟಿದ್ದ ಅಪರಾಧನ ಜನಸಾಮಾನ್ಯರು ಬದುಕು ಕಟ್ಕೊಳ್ಳೋದಕ್ಕೆ ನಿಂತಿದ್ದು ಧರ್ಮಸ್ಥಳದ ಅಪರಾಧ. ನಾವ್ ಹೇಳ್ತಾ ಇದೀವಿ, ನೀವು ಯಾವ ವಿಷಯವನ್ನು ಮುಂದಿಟ್ಕೊಂಡು ಹೋಗ್ತಾ ಅಂತ ಹೋರಾಟ ನೆಪದಲ್ಲಿ ಧರ್ಮಸ್ಥಳವನ್ನ
ಅಧಿಕಾರಿಗಳು ಮತ್ತು ಅವರ ಕುಟುಂಬವನ್ನ ಟಾರ್ಗೆಟ್ ಮಾಡಿದ ಇದು ಅಪರಾಧ. ಇದು ಈ ಷಡ್ಯಂತ್ರ ಈ ಬಯಲಿಗೆ ಬರಬೇಕು. ಅದಕ್ಕೆ ನಾನು ಮುಖ್ಯಮಂತ್ರಿಗಳಿಗೆ ಆಗ್ರಹಿಸ್ತೇನೆ, ಮುಖ್ಯಮಂತ್ರಿಗಳೇ, ಕೋಟ್ಯಾಂತರ ಮನಸ್ಸಿಗೆ ಘಾಸಿ ಆಗುವ ರೀತಿಯಲ್ಲಿ ವರ್ತನೆ ಮಾಡಿರೋರ ಮೇಲೆ ಕ್ರಮ ಯಾಕಿಲ್ಲ ನಿಮ್ದು? ಯಾಕೆ ಇಲ್ಲ? ಅವ್ರ ಮೇಲೆ ಕ್ರಮ ತಗೊಳ್ಬೇಕು. ಮತ್ತು ನಿಮ್ಮ SIT ತನಿಖೆ ಎರಡು ಮುಖವಾಗಿ ನಡೀಬೇಕು. ಹೇಗೆ ಒಬ್ಬ ಅನಾಮಿಕದಾರನ ಇದು ಷಡ್ಯಂತ್ರ ನಡೆಸಿದವರ ಮೂಲ ಪತ್ತೆ ಅವರಿಗೆ ಮಾನ್ಯ ಮುಖ್ಯಮಂತ್ರಿಗಳೇ, ನಿಮಗೆ ಧರ್ಮಸ್ಥಳದ ಬಗ್ಗೆ ಗೌರವ ಇರೋದಾದ್ರೆ ಸ್ಥಳದ ಭಕ್ತ ಇವು ಈ ಹಿನ್ನೆಲೆಯ ತನಿಖೆ ನಮಗೂ ಪುಟಕ್ಕಿಟ್ಟ ಚಿನ್ನದಂತೆ ಧರ್ಮಸ್ಥಳ ಹೊರಗೆ ಬರುತ್ತೆ ಅನ್ನೋಂಥ ವಿಶ್ವಾಸ ಇತ್ತು. ಪುಟಕ್ಕಿಟ್ಟ ಚಿನ್ನದ ಬರುತ್ತೆ ಆ ವಿಶ್ವಾಸ ಇದೆ. ಆದರೆ ಬಗ್ಗೆನೂ ತನಿಖೆ ಆಗಬೇಕಲ್ಲ, ಆ ತನಿಖೆ ಮಾಡಬೇಕು ಅಂತ ಆಗ್ರಹಿಸ್ತೇನೆ. ಸೋಷಿಯಲ್ ಮೀಡಿಯಾದ ಬಗ್ಗೆ ಏನು ಹೇಳ್ತೀರಿ ಸರ್? ಕಾಂಗ್ರೆಸ್ನವರೇ ಆರೋಪ ಮಾಡ್ತಾ ಇದ್ದಾರೆ, ಇದೆಲ್ಲ ಬಿಜೆಪಿಯವರು ರಾಜಕೀಯ ಬೆಳೆಸ್ಕೊಂಡಿದ್ರು, ಈ ಎಲ್ಲ ಷಡ್ಯಂತ್ರದ ಹಿಂದೆ ಬಿಜೆಪಿಯವರು ಇರೋದು. ಈಗ ಕಂಡ್ರೆ ಇದ್ದಾರೆ, ಯಾರೋ ಮಾಡಿದ ಸುಳಿಗೆ ನೀವು ಮಾತಾಡಿಸಿ, ನಿಮ್ಮ ತಂದೆನೂ ನಿಮ್ಮ ತಂದೆಯೂ ನಿಮ್ಮ ಒಪ್ಪಲ್ಲ. ಶರಣ ಸಂಸ್ಕೃತಿ ಅಂತೂ ಇದನ್ನು ಒಪ್ಕೊಳ್ಳೋದೇ ಇಲ್ಲ. ಶರಣ ಸಂಸ್ಕೃತಿ ಈ ಥರದ ಸುಳ್ಳನ್ನು ಒಪ್ಕೊಳ್ಳೋದೇ ಇಲ್ಲ. ಸೋಷಿಯಲ್ ಮೀಡಿಯಾ ಏನು ಷಡ್ಯಂತ್ರ ಮಾಡಿದ್ರು, ಅವ್ರಿಗೆ ಎಲ್ಲಿಂದ ಹಣ ಬಂದಿದೆ, ಇದ್ರ ಹಿಂದ್ಗಡೆ ಯಾರಿದ್ದಾರೆ, ಇದು ಕೂಡ ತನಿಖೆಯ ಭಾಗ. ತನಿಖೆ ಈಗ ಅವ್ರು ಹೇಳಿದ್ದಕ್ಕೆ ಕಂಡಲ್ಲೆಲ್ಲ ಆಗಿದ್ರಲ್ಲ, 17-18 ಕಡೆ ಆಗಿದ್ರಲ್ಲ, ಇನ್ನು 20 ಕಡೆ ಆಗಿರಿ, ನಮಗೇನು ದುಃಖ ಇಲ್ಲ. ನಿಮ್ಮ ಹಣ ಖರ್ಚಾಗುತ್ತೆ, ನಿಮ್ಮ ಸಮಯ. ಆದರೆ ಆರೋಪ ಟಾರ್ಗೆಟ್ ಎಷ್ಟು ಪ್ಲಾನ್ ಮಾಡಿದ್ದಾರೆ, ಈ ಪ್ಲಾನ್ ಎಲ್ಲಾಯಿತು ಅನ್ನುವ ಅನುಮಾನ ಬಹಳ ದಟ್ಟವಾಗಿದೆ. ವಿದೇಶದಿಂದಲೂ ಹಣ ಬಂದಿದೆ ಅಂತಕ್ಕಂಥ ಅನುಮಾನ ಇದೆ. ಮತಾಂತರದ ಮಾಫಿಯಾ ಅಂತಕ್ಕಂಥ ಒಂದು ಅನುಮಾನ ಇದೆ. ಈ ಎಲ್ಲ ಅರ್ಬನ್ ನಕ್ಸಲರು ಇದರ ಸ್ಟ್ರಾಟಜಿಯನ್ನು ರೂಪಿಸಿದ್ದಾರೆ ಅಂತಕ್ಕಂಥ ಅನುಮಾನ ಇದೆ. ಈ ಎಲ್ಲ ಅನುಮಾನಗಳ ಬಗ್ಗೆ ತನಿಖೆ ಆಗಬೇಕು. ನೀವು ಧರ್ಮಸ್ಥಳದ ಬಗ್ಗೆ ಅನುಮಾನ ಪಟ್ಟವ್ರ ಬಗ್ಗೆ, ಅದು ಶತಮಾನಗಳಿಂದ ಇರುವ ನಂಬಿಕೆಯನ್ನೇ ಅಲ್ಲಾಡಿಸೋಲ್ಲಿ ನೀವು ತನಿಖೆ ಮಾಡಿಸಿದ್ರಿ. ಈಗ ಈ ತನಿಖೆ ಆಗಲಿ, ಉತ್ತರ ಭಾವನೆ ಈ ಬಗ್ಗೆ ಆಗಲಿ ಆಗ್ರಹಿಸಿ. ಥ್ಯಾಂಕ್ ಯು ಸರ್. ಸ್ವಚ್ಛತೆ
ಬೀದಿಯಲ್ಲಿ ಅವ್ರು ಹೇಳ್ದಂತೆ ಮುಂದಿಗೆ ಮಾರಿ ಇಲ್ಲಿ ಯೂಶಲಿ ಯಾವ್ದು ಕೊಡುದು ಮತ್ತೆ ಅವ ಅಲ್ಲೇ ಇಲ್ಲ ಹಾಗಾದ್ರೆ ಸ್ವಲ್ಪ ಹಿಂದೆ ಹೋಗ್ಲಿ ಹಾಗಾದ್ರೆ
ಇಲ್ಲೇ ಎಲ್ಲ ಅವರು ಬರೋದು ಕ್ಲೋಸ್ ಬೇಡ ನನ್ನ ಕಣ್ಣಿಟ್ಟಿರಿ. ಎಣ್ಣೆ ಆಗಿದ್ರೆ ರಿಟರ್ನ್ ಕಳಿಸಿ ಅಂತ ಹೇಳಿದ್ರು ಸರ್. ಹೌದಾ? ಕಳಿಸ್ಬಿಡಿ. ಯಾರು ಬಂದಿರೋ ಜಾಗಿ? ನಾವು ಒಬ್ಬನೇ ಬಂದಿದ್ದು. ನಾಳೆ ಆಚೆ ಹೋಗೋದಾನು ಸರ್? ಅಲ್ಲೇ ಬಿಟ್ಟು
ಹಲೋ ಹಾಂ 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 ಬರ್ತಾ ಇದೆಯಾ? ಸರಿ ನಾವು ಅಧಿಕಾರಿಗಳಿಗೆ ಮಾಹಿತಿ ಕಾಪಿ ಮಾಡ್ಕೊಂಡು ತೆಗಿಲಿಕ್ಕೆ
ಧರ್ಮಾಧಿಕಾರಿಗಳ ಹತ್ರ ಮಾತಾಡಿದಾಗ ಅವರಿಗೆ ಯಾವುದೇ ಆತಂಕ ಇಲ್ಲ, ಅವರು ನಿರಾತಂಕವಾಗೇ ಇದ್ದಾರೆ. ಅವರು ಭಕ್ತರ ಒಳಗಿರುವಂತ ಆತಂಕ ದೂರ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರನೇ ಸರ್ಕಾರ ಯಾವುದೇ ರೀತಿಯ ತನಿಖೆ ನಡೆಸಲಿ ಅಂತ ನಾನು ಕೂಡ ಆಗ್ರಹಿಸಿದೆ. ತನಿಖೆ ಆಗ್ಲಿ, ಬೇಕಿದ್ರೆ ಅವ್ರು ಯಾರೋ ದೂರುದಾರ ಹೇಳಿದ ಜಾಗ ಮಾತ್ರ ಅಲ್ಲ, ಇಡೀ ಧರ್ಮಸ್ಥಳವನ್ನೇ ಬೇಕಾದ್ರೂ ಸ್ಕ್ಯಾನ್ ಮಾಡ್ಲಿ, ಸತ್ಯ ಏನು ಅನ್ನೋದು ಎಲ್ರಿಗೂ ಗೊತ್ತಿದೆ ಅನ್ನುವಂಥ ನಿರಾತಂಕವಾಗಿ ಅವರಿದ್ರು. ಅವ್ರಿಗೇನು ಯಾವುದೇ ಆತಂಕ ಮುಂಚೆನೂ ಇರಲಿಲ್ಲ, ಈಗಲೂ ಇಲ್ಲ, ಮುಂದೆನೂ ಇಲ್ಲ. ನೋಡಿ, ಈಗೆಲ್ಲ 10 ತಲೆಮಾರುಗಳಿಂದ
ಬೆಳೆದು ಬಂದಿರತಕ್ಕಂಥ ಶ್ರದ್ಧೆ. ಆ ಶ್ರದ್ಧಾಭಂಗವನ್ನು ಮಾಡುವ ಅಧಿಕಾರ ಯಾರಿಗೂ ಇಲ್ಲ. ಶ್ರದ್ಧಾಭಂಗದ ಹಿಂದ್ಗಡೆ ಷಡ್ಯಂತ್ರ ಇದೆ. ಹಾಗಾಗಿಯೇ ನಂಬಿಕೆಯನ್ನು ಘಾಸಿಗೊಳಿಸಬೇಕು ಅನ್ನೋದು ಈ ಷಡ್ಯಂತ್ರದ ಭಾಗ. ಬೆಳೆ ಇಲ್ಲದೆ ಇದ್ದ ಕಡೆಗೆ ಕಳೆ ಬೆಳೆಯುತ್ತೆ. ಈಗ ನಂಬಿಕೆ ಅನ್ನೋ ಬೆಳೆ ಇಲ್ಲದೆ ಇದ್ರೆ, ಶ್ರದ್ಧೆ ಅನ್ನೋ ಅಂತ ಬೆಳೆ ಇಲ್ಲದೆ ಇದ್ರೆ ಮತಾಂತರದ ಕಳೆ ಬೆಳೆಯೋಕೆ ಸುಲಭ. ಮತೀಯವಾದಿಗಳ ಷಡ್ಯಂತ್ರ ಅವ್ರನ್ನ ಈಡೇರಿಸ್ಕೊಳ್ಳೋಕೆ ಸುಲಭ. ಅದಕ್ಕೆ ಕೆಲವ್ರನ್ನ ಟೂಲ್ಗಳಾಗಿ ಬಳಸ್ಕೊಂಡಿದ್ದಾರೆ ಅನ್ನೋದು ನನ್ನ ಅನುಮಾನ. ಇದರಿಂದ ಸಮಗ್ರ ತನಿಖೆ ಆಗಲಿ. ಧರ್ಮಸ್ಥಳದ ಜೊತೆಗೆ ಧರ್ಮವೇ ಇದೆ. ಧರ್ಮವೇ ಧರ್ಮಸ್ಥಳ ಇರಬೇಕಾದ್ರೆ, ಸತ್ಯವೇ ಧರ್ಮಸ್ಥಳದ ಜೊತೆಗೆ ಇರಬೇಕಾದ್ರೆ ಸತ್ಯಮೇವ ಜಯತೆ. ಶಾಸಕರಾಗಿ ಮತ್ತೆ ಈ ವಿಷಯವನ್ನ ಬಹಳ ಬೇಗ ಟೇಕಪ್ ಮಾಡಿದ್ದಾರೆ. ಬಿಜೆಪಿ ಆಸ್ ಎ ಪಾರ್ಟಿ ವಿಷಯವನ್ನು ಟೇಕಪ್ ಮಾಡಿ ಡಿಲೇ ಮಾಡಿ. ಈಗ ನಾನು ಮಾತಾಡಿದೆ ಅಂತ ಹೇಳಿದ್ರೆ ನನ್ನ ಸಹಜವಾಗಿರುವಂತ ಧರ್ಮಸ್ಥಳದ ಜೊತೆಗಿನ ಭಕ್ತಿ ಮಾತಾಡ್ತು, ಅಶ್ರದ್ಧೆ ಮಾತಾಡ್ತು. ನಾನು ಮಾತಾಡಿದೆ ಅಂತ ಹೇಳಿದ್ರೆ ನಾನು ವ್ಯಕ್ತಿ ಅಂತಲ್ಲ, ಸ್ವಭಾವದಲ್ಲಿ ನನಗೆ ಪ್ರತಿಕ್ರಿಯಿಸುವ ಸ್ವಭಾವ ಇದೆ. ತಕ್ಷಣಕ್ಕೆ ಪ್ರತಿಕ್ರಿಯಿಸಿದೆ. ಇನ್ ಕೆಲವರು ಕಾದು ನೋಡಿ ಪ್ರತಿಕ್ರಿಯಿಸೋಣ ಅಂತ ಪ್ರತಿಕ್ರಿಯಿಸಿದ್ದಾರೆ. ಆದ್ರೆ ಸತ್ಯಮೇವ ಜಯತೆ. ಇಲ್ಲ ಎಲ್ಲರೂ ಬರ್ತಾರೆ. ಇಲ್ಲ ಬರ್ಲಿ. ಧರ್ಮಾಧಿಕಾರಿಗಳು ವೀರೇಂದ್ರ ಹೆಗ್ಡೆ ಅವ್ರನ್ನ ಭೇಟಿ ಮಾಡಿ ಚರ್ಚೆ ಮಾಡಿದ್ದೇವೆ. ಅವರು ಸಹ ರಾಜ್ಯ ಸರ್ಕಾರ SIT ಘಟನೆ ಮಾಡಿದಾಗ ನಾನು ಕೂಡ ಅದನ್ನ ಸ್ವಾಗತ ಮಾಡಿದ್ದೇನೆ. SIT ತನಿಖೆ ಆಗ್ಲಿ, ಒಂದು ಯಾವುದೇ ತರ ತನಿಖೆ ಆದ್ರೂ ಕೂಡ ಅದನ್ನ ನಾನು ಸ್ವಾಗತ ಮಾಡ್ತೇನೆ ಅನ್ನೋ ಮಾತನ್ನು ಕೂಡ ನಾನು ಹೇಳಿದ್ದೇನೆ ಹಿಂದೂ ಕೂಡ. ಅದೇ ತನಿಖೆ ವಿಚಾರದಲ್ಲಿ ಬೇರೆ ಏನು ಸಾಮಾಜಿಕ ಜಾಲತಾಣಗಳಲ್ಲಿ ಏನು ಅಪಪ್ರಚಾರಗಳು ಆಗ್ತಾ ಇದೆ ಅದ್ರ ಬಗ್ಗೆ ಅವರೇನು ಉಲ್ಲೇಖ ಮಾಡ್ಲಿಲ್ಲ. ಆದ್ರೆ ಬಹಳ ನೊಂದ್ಕೊಂಡಿದ್ದಾರೆ, ಅಷ್ಟು ಮಾತ್ರ ಗೊತ್ತಾಗ್ತದೆ. ಎಲ್ಲವೂ ಕೂಡ ಚರ್ಚೆ ಮಾಡಿದ್ರು. ಬಿಜೆಪಿ ಕ್ಷೇತ್ರದೊಟ್ಟಿಗೆ ಮತ್ತೆ ಈ ಹಿಂದೂ ಧರ್ಮ, ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆ ಉಳಿಸ್ತಕ್ಕಂತ ನಿಟ್ಟಿನಲ್ಲಿ ಮತ್ತೆ ಈ ಶ್ರೀ ಕ್ಷೇತ್ರದ ಬಗ್ಗೆ ಅಸಂಖ್ಯಾತ ಭಕ್ತರೇನಿದ್ದಾರೆ ಅವರ ಭಾವನೆಗಳಿಗೆ ಧಕ್ಕೆ ಬರಬಾರದು ಅನ್ನುವುದೇ ನಮ್ಮ ಎಲ್ಲರ ಮೂಲ ಉದ್ದೇಶ. ಆ ನಿಟ್ಟಿನಲ್ಲಿ ಈ ವಿಚಾರ ನಾವು ಗಟ್ಟಿಯಾಗಿ ನಿಲ್ತೇವೆ. ಧನ್ಯವಾದ. ಆಯ್ತಾಯ್ತಾಯ್ತು. ಧರ್ಮಾಧಿಕಾರಿಗಳಾಗಿರ್ತಕ್ಕಂಥ ಗೌರವಾನ್ವಿತ ವೀರೇಂದ್ರ ಹೆಗ್ಗಡೆಜಿ ಅವರನ್ನ ನಾವು ಇವತ್ತು ಭೇಟಿ ಮಾಡಿದ್ದೇವೆ. ಅವರು ಬಹಳ ನೊಂದಿದ್ದಾರೆ ಅಂತಕ್ಕಂಥದ್ದು ನಮಗೆ ಮನವರಿಕೆ ಆಗಿದೆ. ಶ್ರೀ ಕ್ಷೇತ್ರದ ಭಕ್ತರಲ್ಲೂ ಕೂಡ ಇದೇ ರೀತಿಯ ಒಂದು ನೋವಿನ ಸಂಗತಿ ಇದೆ. ಇದಕ್ಕೆಲ್ಲವಕ್ಕೂ ಪರಿಹಾರ ಇರ್ತಕ್ಕಂಥದ್ದು ಈಗ ಇಲ್ಲಿ ಏನೂ ಸಿಕ್ಕಿಲ್ಲ, ಅಪಾದನೆ ಎಲ್ಲವೂ ಸುಳ್ಳು, ಇದು ಒಂದು ಷಡ್ಯಂತ್ರ, ಕಳಂಕ ಹಚ್ಚುವ ಒಂದು ಕಾರ್ಯವನ್ನ ಈ ಏನು ಎಡಪಂಥೀಯರಿದ್ದಾರೆ ಅವರ ಜೊತೆಯಲ್ಲಿ ಈ ಸರ್ಕಾರವೂ ಸೇರಿದೆ ಅಂತಕ್ಕಂಥದ್ದು ಭಕ್ತರ ಅನಿಸಿಕೆ. ಇದನ್ನ ತಿಳಿಗೊಳಿಸಬೇಕು. ಭಕ್ತರಲ್ಲಿ ಒಂದು ರೀತಿಯ ಕಳಂಕ ಅದನ್ನ ನಾವು ಅವರಿಗೆ ಧೈರ್ಯ ತುಂಬಬೇಕು. ಮತ್ತೆ ಶ್ರೀ ಕ್ಷೇತ್ರಕ್ಕೆ ಯಾವುದೇ ರೀತಿಯ ಕಳಂಕ ಹಚ್ಚೋರನ್ನ ನಾವು ಸಹಿಸಬಾರದು. ಆ ಕಾರಣಕ್ಕೆ ನಾವಿವತ್ತು ಬಂದಿದ್ದೇವೆ. ಮಂಜುನಾಥರ ದರ್ಶನ ಆಗಿದೆ. ನಾವೆಲ್ಲರೂ ಸೇರಿ ಈ ಶ್ರೀ ಕ್ಷೇತ್ರದ ಪರವಾಗಿ ನಾವು ಇದ್ದೇವೆ ಅಂತಕ್ಕಂಥದ್ದನ್ನ ನಾನು ಹೇಳಲಿಕ್ಕೆ ಬಯಸ್ತೇನೆ.
ಈ ಇನ್ವೆಸ್ಟಿಗೇಷನ್ ನಿಲ್ಬೇಕು ಅಂತ ಹೇಳಿದ್ರೆ ಬಿಜೆಪಿ ಆಗ್ರಹ ಆಗ್ತಾ? ನಾವು ನಿಲ್ಬೇಕು ಅಂತ ಹೇಳಲ್ಲ. ನೀವು ಯಾವ ರೀತಿ ಬೇಕಾದ್ರೂ ತನಿಖೆ ನಡೆಸಿ. ನಿಮ್ಮ SIT ಈಗ ದೂರುದಾರರ ಹೇಳಿದ ಜಾಗ ಎಲ್ಲ ಅಗ್ದಿದ್ದೀರಿ. ಒಬ್ಬ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ದ ಹೇಳ್ತಿದ್ದು ಅಂತ ಹೇಳಿ. ನಿಮಗೆ ಓದ್ತಿದ್ದು ಸಿಕ್ಕಿದ್ರೆ ಬಹಿರಂಗಪಡಿಸಿ, ಹೇಳ್ತಿದ್ದು ಸಿಕ್ಕಿದ್ರೆ ಅವನ ಮುಖಕ್ಕೆ ಒರೆಸಿ. ಮತ್ತು ಈ ದೂರುದಾರನ ಹಿನ್ನಡೆ ಇರ್ತಕ್ಕಂಥ ಶಕ್ತಿಗಳು ಯಾವುದು, ಧರ್ಮಸ್ಥಳಕ್ಕೆ ಕೆಟ್ಟ ಹೆಸರು ತರಬೇಕು ಅಂತ ಯಾವ ರೀತಿ ಷಡ್ಯಂತ್ರ ಮಾಡಿಸಿದ್ದಾರೆ, ಅವ್ರಿಗೆ ಶಿಕ್ಷೆ ಆಗಬೇಕು. ಈಗ ದೂರುದಾರನ ಹಿನ್ನೆಲೆಯಲ್ಲಿ ಮಾತು ಕೇಳಿ ತನಿಖೆ ನಡೆಸಿದಿರಿ. ಈಗ ಅದು ಸುಳ್ಳು ಅಂತ ನಿಮ್ ಮೇಲ್ನೋಟಕ್ಕೆ ಅನಿಸಿದೆ. ಈಗ ಅದ್ ಹಿಂದ್ಗಡೆ ಇರುವ ಮಾಫಿಯಾ ಯಾವುದು, ಅವ್ರಿಗೆ ಹಣ ಸರಬರಾಜು ಮಾಡಿದವ್ರು ಯಾರು, ಯೂಟ್ಯೂಬರ್ಗಳು ಅಪಪ್ರಚಾರ ಮಾಡಿದ್ರಲ್ಲ, ಅವ್ರಿಗೆ ಶಿಕ್ಷೆ ಆಗ್ಬೇಕೋ ಬೇಡವಾ? ಅವ್ರಿಗೆ ಶಿಕ್ಷೆ ಆಗಿ. ಈಗ ಲಾರ್ಜರ್ ಕಾನ್ಸ್ಪಿರಸಿ ಇದೆ ಅಂತ ಹೇಳ್ತೀರಿ. ನೀವ್ ಯಾರನ್ನ ಬೊಟ್ಟು ಮಾಡ್ತಾ ಇದ್ದೀರಿ? ಈಗ ಲೆಫ್ಟಿಸ್ಟ್ ಇದ್ದಾರೆ, ಕಾಂಗ್ರೆಸ್ನವ್ರೆ ಯಾರು? ನಾವು ಬಟ್ಟು ಮಾಡಕ್ ಮುಂಚೆನೆ ಇನ್ಚಾರ್ಜ್ ಮಿನಿಸ್ಟರ್ ಅವ್ರು ಹೇಳಿದ್ದಾರೆ, ಇದ್ರ ಹಿಂದ್ಗಡೆ ಎಡಪಂಥೀಯ ಸಂಘಟನೆಗಳ ಒತ್ತಡಕ್ಕೆ ಮಣಿದು ನಾವು SIT ರಚನೆ ಮಾಡಿದ್ವಿ. ಇದು ನಮ್ದಲ್ಲ, ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಸ್ಟೇಟ್ಮೆಂಟ್. ಹಾಗಾಗಿ ಒಂದು ಸ್ಪಷ್ಟ. ಅದ್ರ ಜೊತೆಗೆ SDPI ಅವ್ರಿಗೂ ಇದಕ್ಕೂ ಏನ್ ಸಂಬಂಧ? ಅವ್ರದೇ ನಾಡ್ತಾ ಇದೆ. ಅವರು ಧರ್ಮಸ್ಥಳದ ವಿಷಯಕ್ಕೆ ಕೈ ಹಾಕ್ತಾರೆ. ಮತಾಂತರ ಮಾಫಿಯಾ ಎದುರುಗಡೆ ಇದೆ. ಅವರ ಮತಾಂತರಕ್ಕೆ ತೊಡಕೆ ಯಾವುದು ಅಂದ್ರೆ ಧರ್ಮಶ್ರದ್ಧೆ. ಆ ಧರ್ಮಶ್ರದ್ಧೆಗೆ ಭಂಗ ಬಂದ್ರೆ ಮತಾಂತರದ ಬೆಳೆಯಬಹುದು. ಮತಾಂತರದ ಕಳೆ ತಾನಾಗೆ ಬೆಳೆಯುತ್ತೆ. ಅದಕ್ಕೆ ಶ್ರದ್ಧಾಭಂಗ ಮಾಡುವಂತ ಷಡ್ಯಂತ್ರನೂ ಇದೆ. ಅವ್ರು ಯಾವತ್ತೂ ನೇರವಾಗಿ ಬರಲ್ಲ. ಬೇರೆಯವ್ರ ಹೆಗಲ ಮೇಲೆ ಬಂದೂಕಿಟ್ಟು, ಬೇರೆಯವರ ಕೈಗೆ ಬಂದೂಕಿಟ್ಟು ಗುಂಡಾರಿಸ್ತಾರೆ. ಆ ಮಾಫಿಯಾನೂ ಇದೆ. ಇದೆಲ್ಲವೂ ತನಿಖೆ ಆಗಬೇಕು. ಸರ್, ಈಗ ಹೆಗ್ಡೆ ಅವರನ್ನ ಭೇಟಿ ಮಾಡಿದ್ರು, ಏನು ವಿಚಾರ ವಿನಿಮಯ ಆಯ್ತು?
ಅವರು ಆತ್ಮವಿಶ್ವಾಸದಿಂದ ಇದ್ರು. ಒಂದೇ ಮಾತು ಹೇಳಿದ್ರು, ಧರ್ಮಸ್ಥಳದ ಜೊತೆಗೇ ಧರ್ಮ ಇದೆ, ಧರ್ಮಸ್ಥಳದ ಹೆಸರಿನ ಜೊತೆಗೇ ಧರ್ಮ ಇದೆ, ಹಾಗಾಗಿಯೇ ಕೋಟ್ಯಾಂತರ ಜನ ಇಲ್ಲಿಗೆ ಬರ್ತಾರೆ. ಸತ್ಯಕ್ಕೆ ಜಯ ಆಗಲಿ, ಸತ್ಯಮೇವ ಜಯತೆ. ತನಿಖೆ ಯಾವ ರೂಪದಲ್ಲಿ ಬೇಕಾದ್ರೂ ಆಗ್ಲಿ. ಇನ್ನೊಂದು, ಸಿದ್ದರಾಮಯ್ಯ ಮತ್ತೆ DKಶಿ ನಡುವೆ ಈ ತನಿಖೆಗೆ ಸಂಬಂಧಪಟ್ಟಂತೆ ಡಿಫರೆನ್ಸಸ್ ಆಫ್ ಒಪಿನಿಯನ್ ಇದೆ ಅನ್ನೋದು ಬಹುಶಃ ಬಯಲಾಗ್ತಾ ಇದೆ ಅಂತ. ಯಾಕಂದ್ರೆ ವಿಧಾನಸಭೆಯಲ್ಲಿ 17 ಕಡೆ ಗುಂಡಿ ತೆಗೆದು ಏನು ಸಿಗ್ಲಿಲ್ಲ ಅಂದಾಗ ಷಡ್ಯಂತ್ರ ಅನ್ನೋದು ಬೇರೆ. ನಂಬಿಕೆ ಇರಬೇಕಿತ್ತಲ್ಲ. ಧರ್ಮಸ್ಥಳ ಅಂದ್ರೆ ಕೋಟ್ಯಾಂತರ ಜನರ ಆರಾಧ್ಯ ದೈವ ಮಂಜುನಾಥ ಸ್ವಾಮಿ ನೆಲೆಸಿರೋದು ಮಾತ್ರ ಅಲ್ಲ, ಅದ್ರ ಜೊತೆಗೆ ಧರ್ಮಸ್ಥಳ ಅಂದ್ರೆ ವೀರೇಂದ್ರ ಹೆಗಡೆ ಅವರು ದೇವತಾ ಮನುಷ್ಯ ಅಂತ ಭಾವಿಸ್ತಕ್ಕಂತ ಲಕ್ಷಾಂತರ ಜನ ಇದ್ದಾರೆ. ಧರ್ಮಸ್ಥಳ ಅನ್ನದಾನ, ಅಕ್ಷರ ದಾಸೋಹ, ವಿದ್ಯಾಕ್ಷೇಪ, ಇದ್ರ ಜೊತೆಗೆ ವೈದ್ಯಕೀಯ ಕ್ಷೇತ್ರದಲ್ಲಿ ಕೊಡುಗೆ ಕೊಡೋದು ಮಾತ್ರ ಅಲ್ಲ, ಧರ್ಮೋತ್ಥಾನ ಟ್ರಸ್ಟ್ಗಳ ಮೂಲಕ ಸಾವಿರಾರು ವರ್ಷಗಳ ಪುರಾತನ ದೇವಾಲಯಗಳ ಪುನರುತ್ಥಾನದ ಕಾರ್ಯವನ್ನು ಮಾಡ್ತಾ ಇದೆ. ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಮೂಲಕ ಲಕ್ಷಾಂತರ ಜನ ಬದುಕು ಕಟ್ಕೊಳ್ಳಕ್ಕೆ ನೆರವಾಗಿದೆ. ವ್ಯಸನ ಮುಕ್ತಿ ಕೇಂದ್ರದ ಮೂಲಕ ಕುಡಿತದ ದಾಸರಾಗಿದ್ದವ್ರನ್ನ ಕುಡಿತದಿಂದ ತಪ್ಪಿಸಿದೆ. ಈ ಎಲ್ಲದೂ ಸತ್ಯ ಅರಿವಿಗೆ ಬಂದಿರೋ ಸಂಗತಿ ಅಲ್ಲ. ಯೋಚನೆ ಮಾಡ್ಬೇಕಿತ್ತಲ್ಲ. ಯಾರಾದ್ರೂ ಅವ್ರ ತಾಯಿ ಬಗ್ಗೆ ಅನುಮಾನ ಪಟ್ರೆ ಸುಮ್ಮನೆ ಬಿಡ್ತಿದ್ರೇನ್ರಿ? ಅನುಮಾನಿಸಿದವರನ್ನ ಕುದಿಗೆ ಕೈ ಹಾಕ್ತಿದ್ರೋ ಇಲ್ವೋ? ಹಾಗೆ ಅನುಮಾನಿಸಿದವರ ಮೇಲೆ ಕ್ರಮ ಆಗಬೇಕು. ಹಾಗಾದ್ರೆ ಮುಖ್ಯಮಂತ್ರಿಗಳು ಬಾಹ್ಯ ಪ್ರಭಾವಕ್ಕೊಳಗಾಗಿ ತನಿಖೆಗೆ ಆದೇಶ ಕೊಟ್ಟಿರೋದು ನಿಮ್ಮ ಪ್ರಕಾರ? ನೋ ಡೌಟ್ ಅರ್ಬನ್ ನಕ್ಸಲರು ಅವರ ರಾಜಾಶ್ರಯದಲ್ಲೇ ಇದೆ. ಧನ್ಯವಾದಗಳು. ಇವಿಷ್ಟು CT ರವಿ ಅವರ ಮಾತುಗಳು. ಅಂದ್ರೆ ಅವರ ನಿಲುವು ಸ್ಪಷ್ಟವಾಗಿದೆ. ಎಸ್, ಇದೀಗ ಕಿಶೋರ್ ಗುಟ್ಟೇದಿ ಅವರಿದ್ದಾರೆ ಸರ್. ಈ ಒಂದು ಇಡೀ ನಿಮ್ಮ ನಿಯೋಗ ಬಂದು ಧರ್ಮಸ್ಥಳಕ್ಕೆ ಭೇಟಿಯಾಗಿದೆ, ಏನ್ ಹೇಳ್ತೀರಿ? ನೋಡಿ, ಕ್ಷೇತ್ರದ ಬಗ್ಗೆ ಅಪಪ್ರಚಾರ, ಕ್ಷೇತ್ರದ ಬಗ್ಗೆ ಈ ರೀತಿ ನಿರಂತರವಾಗಿ ಸುಮಾರು ದಿನಗಳಲ್ಲಿ ಈ ತರ ಅಪಪ್ರಚಾರ ಮಾಡ್ತಾ ಕ್ಷೇತ್ರದ ಹೆಸರನ್ನು ಕೆಡಿಸಲಿಕ್ಕೆ ಪ್ರಯತ್ನ ಮಾಡಿದ್ರು. ಅದರ ಜೊತೆಗೆ ಇಡೀ ಹಿಂದೂ ಸಮಾಜದ ಭಾವನೆಗೆ ಧಕ್ಕೆ ಮಾಡಿದ್ದಾರೆ. ಅದಕ್ಕೋಸ್ಕರ ಈ ಷಡ್ಯಂತ್ರ ಇಲ್ಲಿಗೆ ನಿಲ್ಲಬೇಕು. ಅದಕ್ಕೂ ಇಡೀ ಹಿಂದೂ ಸಮಾಜ ಕ್ಷೇತ್ರದ ಭಕ್ತರನ್ನು ತೋರಿಸಿಕೊಳ್ಳಿಕ್ಕೆ ನಾವು ಇಲ್ಲಿ ಬಂದಿದ್ದೇವೆ. ಅದ್ರ ಜೊತೆಗೆ ಧರ್ಮಸ್ಥಳದ ತಾವಂದರು ವೀರೇಂದ್ರ ಹೆಗ್ಡೆ ಅವರು ಇನ್ನಷ್ಟು ಸುಮಾರು ವರ್ಷದಿಂದ ಬಡ ಜನರ ಸೇವೆಗೋಸ್ಕರ ಬಡ ಜನರನ್ನ ಮೇಲಕ್ಕೆತ್ತಲಿಕ್ಕೆ ತುಂಬಾ ಕಷ್ಟಪಟ್ಟಿದ್ದಾರೆ. ಈ ಸಮಾಜದ ಅದೆಷ್ಟು ರೋಗ ರುಜಿನಗಳನ್ನ, ದುಶ್ಚಟಗಳನ್ನು ದೂರ ಮಾಡಲಿಕ್ಕೆ ಅದೆಷ್ಟು ಕಾರ್ಯವನ್ನು ಮಾಡಿದ್ದಾರೆ. ನನ್ನದು ಈ ರೀತಿ ಅವರ ಬಗ್ಗೆ, ಕ್ಷೇತ್ರದ ಬಗ್ಗೆ, ಮಂಜುನಾಥನ ಬಗ್ಗೆ ಅವರು ಕೆಟ್ಟದರಲ್ಲಿ ಹೋದ್ರು ನಾವು ಕೂಡ ಇಡೀ ಹಿಂದೂ ಸಮಾಜ ಎದ್ದಿದೆ ಅನ್ನೋದು ತೋರಿಸಲಿಕ್ಕೆ ನಾವು ಬಂದಿದ್ದೇವೆ. ಅದೇ ಜೊತೆ ಮಂಜುನಾಥ ಮತ್ತು ಅಣ್ಣಪ್ಪ ಸ್ವಾಮಿ ಹತ್ರ ಪ್ರಾರ್ಥನೆ ಮಾಡಿದ್ದೇವೆ. ಯಾರು ಈ ರೀತಿ ಷಡ್ಯಂತ್ರ ಮಾಡ್ತಾರೆ ಅವರಿಗೆ ತಕ್ಕ ಶಾಸ್ತಿ ಆಗ್ಬೇಕಂತ ನಾವು ದೇವರ ಹತ್ರ ಪ್ರಾರ್ಥನೆ ಮಾಡಿದ್ದೇವೆ. ಇವತ್ತು ಪ್ರಾರ್ಥನೆಯ ನಂತರ ಕಾವಂದರನ್ನ ಭೇಟಿಯಾಗಿದ್ದೀನಿ, ಏನ್ ಹೇಳಿ? ನೋಡಿ, ಕಾವಂದರು ಅವರಿಗೆ ಯಾವುದೇ ಇಚ್ಛೆ ಇಲ್ಲ ನಾವು ಬರಬೇಕು, ಇನ್ನೊಬ್ಬರು ಮೊದಲು ಬರಬೇಕಂತ. ಯಾಕಂದ್ರೆ ನಾನು ಈಗಾಗಲೇ ಅಂದೆ, ಆ ಮಂಜುನಾಥ ಅಂದ ತಕ್ಷಣ ಬ್ರಹ್ಮಾಂಡದ ಸುಖಕ್ಕೋಸ್ಕರ, ನಮ್ಮೆಲ್ಲರ ಸುಖಕ್ಕೋಸ್ಕರ ವಿಷವನ್ನು ಉಂಡ ಶಿವ. ಆ ಶಿವನ ಕ್ಷೇತ್ರವನ್ನು ಕಾಪಾಡಿ ಅವರೇ ಕಾಪಾಡ್ತಾರೆ. ಅಣ್ಣಪ್ಪ ಇನ್ನೂ ಶಕ್ತಿ ಅಣ್ಣಪ್ಪ ಸ್ವಾಮಿ. ನಾನನ್ನೋದು, ನಾವು ಹಿಂದೂ ಸಮಾಜದ ಈ ರೀತಿ ಭಾವನೆಗೆ ಧಕ್ಕೆ ಆದಾಗ ನಾವು ಬಂದು ಪ್ರಾರ್ಥನೆ ಮಾಡಬೇಕಷ್ಟೇ ಬಿಟ್ರೆ ಮತ್ತೆ ಅವರನ್ನ ಈ ಕ್ಷೇತ್ರದ ಗೌರವವನ್ನು ಅವರೇ ಧರ್ಮಸ್ಥಳ ಮಂಜುನಾಥ ಮತ್ತೆ ಅಣ್ಣಪ್ಪ ಸ್ವಾಮಿ ಉಳಿಸ್ತಾರೆ. ಅದ್ರ ಜೊತೆಗೆ ತಾವಂದರಿಗೆ ಕೂಡ ಯಾವುದೇ ಭಯ ಇಲ್ಲ, ಯಾವುದೇ ಹೆದರಿಕೆ ಇಲ್ಲ, ನಿರ್ಭೀತಿಯಲ್ಲಿದ್ದಾರೆ. ಯಾಕಂದ್ರೆ ಅವರು ಸ್ವಂತದನ್ನು ಯಾವುದೇ ಯೋಚನೆ ಮಾಡದೆ ಸಮಾಜಕ್ಕೋಸ್ಕರ ಬದುಕಿದ್ದಾರೆ. ಆ ಮುಖಾಂತರ ದೇವಸ್ಥಾನದ ಶಕ್ತಿ ಇನ್ನಷ್ಟು ಈ ರಾಜ್ಯದ ಎಲ್ಲ ಭಕ್ತರು ಇನ್ನಷ್ಟು ಬರ್ತಾರೆ ಅನ್ನುವಂತ ಭಾವನೆಯನ್ನು ನಾವು ಬಂದಿದ್ದೇವೆ. ಇದು ಕಿಶೋರ್ ಕುಮಾರ್ ಭಟ್ಟಿಯವರ ಮಾತು.
ಸಚಿವರು ಇದ್ದಾರೆ. ಸರ್, ಒಂದು ಈ ಒಂದು ಷಡ್ಯಂತ್ರ ಅನ್ನುವಂತ ಆರೋಪವನ್ನ ತಾವು ಮಾಡ್ತಾ ಇದ್ರಿ. ಇವತ್ತಿಲ್ಲಿ ಬಹಳಷ್ಟು ದೊಡ್ಡ ಮಟ್ಟ ನಿಮ್ಮ ನಿಯೋಗ ಸೇರಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಶಾಸಕರಾಗಿ ಇವತ್ತು ನಿಯೋಗ ಜೊತೆಗೆ ಬಂದಿದ್ದೀರಿ, ಏನ್ ಹೇಳ್ತೀರಿ? ನೋಡಿ, ನಾವು ಬಂದದ್ದು ಇಲ್ಲಿ ಧರ್ಮಸ್ಥಳ ಶ್ರೀ ಕ್ಷೇತ್ರದ ಬಗ್ಗೆ ತಪ್ಪು ಕಲ್ಪನೆ ಬರುವಂತ ಪ್ರಯತ್ನವನ್ನ ಒಂದು ಸ್ಥಾಪಿತ ಹಿತಾಸಕ್ತಿಗಳ ಗುಂಪು ಮತ್ತು ಎಡಪಂಥೀಯರು ಮಾಡ್ತಾ ಇದ್ದಾರೆ ಅನ್ನೋದು ನಮ್ಮ ಗುಮಾನಿಗೆ ಬಂದಿದೆ. ಅದಕ್ಕೋಸ್ಕರ ನಾವು ಶ್ರೀ ಕ್ಷೇತ್ರದೊಂದಿಗಿದ್ದೇವೆ. ದೇವಸ್ಥಾನ ಒಳಗಿರುವಂತ ಮಂಜುನಾಥ ನಮ್ಮ ನಂಬಿಕೆಯ ದೇವರು. ಅದನ್ನ ಘಾಸಿ ಆಗುವಂತ ಪ್ರಯತ್ನ, ಅದಕ್ಕೆ ನಂಬಿಕೆಗೆ ಘಾಸಿ ಆಗುವಂತ ಪ್ರಯತ್ನ ಮಾಡುತ್ತಿರುವ ವಿರುದ್ಧ ನಾವು ಇಲ್ಲಿ ದೇವಸ್ಥಾನಕ್ಕೆ ಬಂದಿದ್ದೇವೆ. ಇವತ್ತಿನ ಈ ಒಂದು ಷಡ್ಯಂತ್ರ ಅಥವಾ ಈ ಒಂದು ದೇವಸ್ಥಾನದ ಸುತ್ತಮುತ್ತ ಆಗ್ತಿರುವಂತ ಬೆಳವಣಿಗೆಗಳ ಬಗ್ಗೆ ಏನು ಹೇಳಕ್ ಇಚ್ಛೆ ಪಡ್ತಾರೆ? ಯಾಕಂತಂದ್ರೆ ಮುಸುಕುದಾರಿ 17 ಹೊಂಡ ಒಂದರಲ್ಲೂ ಸಿಕ್ಕಿಲ್ಲ, ಒಂದರಲ್ಲಿ ಮಾತ್ರ ಸಿಕ್ಕಿದೆ, ದೊಡ್ಡ ಚರ್ಚೆ ಆಗಿದೆ ಸದನದಲ್ಲಿ. ಇದು ಈ ವಿಷಯದಲ್ಲಿ ಸೆಲ್ಫ್ ಎಕ್ಸ್ಪ್ಲನೇಟರಿ ಅನ್ನುವಂತ ಶಬ್ದ ಇದೆ. ಇದೆಲ್ಲ ನೋಡಿದ್ರೆ ಜನರಿಗೆ ಪಬ್ಲಿಕ್ ಗೊತ್ತಾಗ್ತಾ ಇದೆ ಇದು ಏನೋ ಒಂದು ಷಡ್ಯಂತ್ರವನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ. ಕಾಂಗ್ರೆಸ್ ನಲ್ಲಿ ಡೆಪ್ಯೂಟಿ ಸಿಎಂ ಷಡ್ಯಂತ್ರ ಹೇಳ್ತಾರೆ, ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಹೇಳ್ತಾರೆ ಎಡಪಂಥೀಯರ ಒತ್ತಡ ಅಂತ, ಸಿಎಂ ಹೇಳ್ತಾರೆ ನಾವು SIT ಅನ್ನ ಮಾಡುದಿಲ್ಲ ಅಂತ, ಆದ್ರೂ ಮಾಡ್ತಾರೆ. ಇದೆಲ್ಲ ನೋಡಿದಾಗ ಖಂಡಿತವಾಗಿ ಗೊತ್ತಾಗ್ತದೆ ಇದು ದೊಡ್ಡ ರೀತಿಯ ಒಂದು ಷಡ್ಯಂತ್ರ ಒಂದು ಆಗಿದೆ. ಇಲ್ಲ, ದಕ್ಷಿಣ ಕನ್ನಡದ ಶಾಸಕರಿಂದ ಏನ್ ನಿರೀಕ್ಷೆ ಮಾಡುತ್ತಾರೆ? ಮುಂದಿನ ದಿನಗಳಲ್ಲಿ ಧರ್ಮಸ್ಥಳದಲ್ಲಿ ಹೇಗೆ ನಿಲ್ತೀರಿ? ನೋಡಿ, ಹಿಂದೂ ಭಾವನೆಗಳಿಗೆ, ಹಿಂದೂ ದೇವಸ್ಥಾನಗಳಿಗೆ, ಸನಾತನ ಹಿಂದೂ ಧರ್ಮಕ್ಕೆ ಇವರು ಇಂಡಿ ಅಲಯನ್ಸ್ ನವರು ಹಿಂದಿನ ಸಹ ಒಂದು ತುಚ್ಛ ರೀತಿಯಲ್ಲಿ ನೋಡುವಂತದ್ದು ಮತ್ತು ನಮ್ಮ ಮನಸ್ಸಿಗೆ ನೋವುಂಟು ಮಾತನ್ನ ಆಡ್ತಾ ಇದ್ದಾರೆ. ಅದನ್ನ ಸಹಿಸಲಿಕ್ಕೆ ಸಾಧ್ಯವಿಲ್ಲ. ಹಿಂದುತ್ವ ಪರವಾಗಿ ನಾವು ಇರುವಂತವ್ರು, ಹಿಂದುತ್ವ ಪರವಾಗಿ ನಾವು ಹೋರಾಟವನ್ನು ಸಹ ಮಾಡ್ತೇವೆ. ಥ್ಯಾಂಕ್ ಯು ಸರ್. ಇದು ಭರತ್ ಶೆಟ್ಟಿ ಅವರ ಮಾತು. ಆದಿತ್ಯ ಶೆಟ್ಟಿ ಬಳಂಜ ಜೊತೆಗೆ ನಮ್ಮ ಸಿಟಿ ನ್ಯೂಸ್ ಧರ್ಮಸ್ಥಳ. ನಡೀತಾ ಇದೆ. ಅಪಪ್ರಚಾರ ನಿಲ್ಲಬೇಕು. ಈಗಾಗಲೇ ಯಾವ ಅನಾಮಿಕನ ಏನ್ ನಡೀತಾ ಇದೆ ಇದನ್ನ ನಿಲ್ಲಬೇಕು ಅನ್ನುವಂತ ಪ್ರಾರ್ಥನೆಯೊಂದಿಗೆ ಇವತ್ತು ನಾವು ಇಲ್ಲಿಗೆ ಬಂದಿದ್ದೀವಿ. ಇಲ್ಲ, ನಾವು ಸಹಜವಾದಂತ ಭೇಟಿ, ನಾವು ಯಾತಕ್ ಬಂದಿದೀವಿ ಅನ್ನೋದನ್ನ ಹೇಳಿದೀವಿ. ಅವ್ರಿಗೂ ನೋವಿದೆ, ಆದ್ರೆ ಮಂಜುನಾಥನ ಶಕ್ತಿ ಇದೆ. ಮಂಜುನಾಥ ಎಲ್ಲವನ್ನೂ ಸರಿ ಮಾಡ್ಕೊಂಡಿದ್ದಾರೆ, ಇದನ್ನು ಅವರೇ ಸರಿ ಮಾಡ್ತಾರೆ ಅನ್ನುವಂತ ನಂಬಿಕೆ ನಮಗೂ ಇದೆ. 17 ಬಂದ ಸರ್, ಅದನ್ನೇ ಬಹಳಷ್ಟು ಸೋಷಿಯಲ್ ಮೀಡಿಯಾದ ಪ್ರಭಾವ ಏನಾಯ್ತು? ಹೌದು, ಸೋಷಿಯಲ್ ಮೀಡಿಯಾ ಪ್ರಭಾವ. ಅಪಪ್ರಚಾರ ನಡೆದಾಗ ಸುಮೋಟ ಕೇಸ್ ದಾಖಲಿಸಬೇಕಾಗಿತ್ತು,
ಆದ್ರೆ ಇವತ್ತವರೆಗೂ ಸರ್ಕಾರ ಸುಮೋಟೋ ಕೇಸನ್ನು ದಾಖಲಿಸಿಲ್ಲ. ಮೈಸೂರಿನಲ್ಲಿ ಯಾವ್ದೋ ಒಂದು ಪ್ರಕರಣ ಆದ್ರೆ ಸುಮೋಟೋ ದಾಖಲಿಸೋರು ಇಲ್ಲಿ ದಾಖಲಿಸಿಲ್ಲ. ಹಾಗಾಗಿ ನಾಳೆ ವಿಧಾನಸಭೆಯಲ್ಲಿ ಇದ್ರ ಬಗ್ಗೆ ಒಂದು ದೊಡ್ಡ ರೀತಿಯಲ್ಲಿ ನಡೆಯುತ್ತೆ. ಹೇಳ್ತೀರಿ ಇವತ್ತಿನ ನಿಯೋಗ ಇಲ್ಲಿಗೆ ಆಗಮಿಸಿದೆ? ನೋಡಿ, ಸತ್ಯ ಹೊರಗಡೆ ಬಂದಿದೆ. ಈಗ ಅವನ್ ಯಾರು ಮುಸುಕುದಾರಿ ಇದ್ದಾನೆ, ಅವನು ಹೇಳದೆ ಸತ್ಯ ಅಂತ ತಿಳ್ಕೊಂಡ್ಬಿಟ್ಟು ಷಡ್ಯಂತ್ರಕ್ಕೆ ಕುತಂತ್ರಕ್ಕೆ ಈ ಸರ್ಕಾರ ಏನ್ ಬಲಿಯಾಗಿ SIT ತನಿಖೆ ಮಾಡ್ತಾ ಇದೆ. ಕೂಡಲೇ ಮಧ್ಯಂತರದ ವರದಿಯನ್ನು ಬಿಡುಗಡೆ ಮಾಡಿ, ಮಧ್ಯಂತರದ ವರದಿಯನ್ನು ಬಿಡುಗಡೆ ಮಾಡಿ ಸತ್ಯ ಏನು ಅನ್ನುವಂಥದ್ದು ಜನಕ್ಕೆ ಬರೀ ರಾಷ್ಟ್ರ ಮಟ್ಟದಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗೊತ್ತಾಗ್ಬೇಕು. ಏನ್ ಷಡ್ಯಂತ್ರಕ್ಕೆ ಕುತಂತ್ರಕ್ಕೆ ಈ ಸರ್ಕಾರ ಬಲಿಯಾಗಿದೆ. ಈ ಬುದ್ಧಿಜೀವಿಗಳಿಗೆ, ಸುದ್ದಿಜೀವಿಗಳಿಗೆ, ಎಡಪಂಥೀಯರಿಗೆ ಅವ್ರ ಮಾತುಗಳನ್ನೇ ಕೇಳಿ ಈ ಸರ್ಕಾರ ತನಿಖೆ ಮಾಡಿಬಿಟ್ಟು ಏನೊಂದು ವರದಿ ಬಂದಿದೆ, ಇದನ್ನ ಬಿಡುಗಡೆ ಮಾಡಿ. ಅವಾಗ ಅವ್ರಿಗೆ ಬುದ್ಧಿ ಬರುತ್ತೆ. ಅಷ್ಟೇ ಅಲ್ಲ, ಯಾರು ಇದನ್ನ ಷಡ್ಯಂತ್ರವನ್ನ ಮಾಡಿದ್ರೆ ಅವ್ರ ಬಗ್ಗೆ ಕ್ರಮನೂ ಕೂಡ ಈ ಸರ್ಕಾರ ತೆಗೆದುಕೊಳ್ಬೇಕು. ನಾವು ಕಾಯ್ತಾ ಇದ್ದೇವೆ ಏನ್ ಕ್ರಮ ತೆಗೆದುಕೊಳ್ತಾರೆ ನೋಡಿ. ಯಾವ ರೀತಿಯ ಕ್ರಮ? ಈಗ ಉದಾಹರಣೆಗೆ ಅವ್ರ ಮಂಪರ ಪರೀಕ್ಷೆ ಅಂತ ಹೇಳ್ತಾ ಇದ್ದಾರೆ, ಮಾಡಿ. ಆದ್ರೆ ಇಷ್ಟೆಲ್ಲ ಒಂದು ಅಗೌರವವನ್ನ ಏನ್ ನಿರ್ಮಾಣ ಮಾಡಿದ್ರು, ದೊಡ್ಡ ಷಡ್ಯಂತ್ರವನ್ನ ಮಾಡಿದ್ರು, ಅವರ ಮೇಲೆ ದೊಡ್ಡ ಕ್ರಮವನ್ನ ತೆಗೆದುಕೊಳ್ಬೇಕು, ಕಾನೂನಾತ್ಮಕವಾಗಿ ಕ್ರಮ ತೆಗೆದುಕೊಳ್ಬೇಕು, ಬಂಧಿಸ್ಬೇಕು. ಸೋಷಿಯಲ್ ಮೀಡಿಯಾದ ಪ್ರಭಾವ ಸರ್ ಈಗಿನ ಸಿಚುವೇಶನ್ ಹೇಗಿದೆ ನೋಡಿ? ಸೋಷಿಯಲ್ ಮೀಡಿಯಾದಲ್ಲಿ ಏನ್ ಬಂತು ಅದು ಕೂಡ ಒಂದು ದೊಡ್ಡ ಷಡ್ಯಂತ್ರವೇ. ಆ ಸೋಷಿಯಲ್ ಮೀಡಿಯಾದ ಪ್ರಭಾವಕ್ಕೆ ಒಳಗಾಗಿ ಸರ್ಕಾರ ಏನ್ ತನಿಖೆ ಮಾಡ್ತಾ ಇದೆ, ತನಿಖೆ ಮಾಡಿದ್ಮೇಲೆ ಸತ್ಯ ಹೊರಗಡೆ ಬಂದಿದೆ. ಈಗ ಒಬ್ಬ ಮುಸುಕುದಾರಿ ಅವನ್ ಏನ್ ಮಾಡ್ತಾ ಇದ್ದಾನೆ, ಅವನ್ ಮೊದಲನೇದಾಗಿ, ಎರಡನೇದಾಗಿ, ಮೂರನೇದಾಗಿ 4, 5, 6, 7 ತೋರಿಸಿದಾನಲ್ಲ. ಮೊದಲು ತೋರ್ಸೋದು ಏನಾದ್ರು ಸಿಗ್ಬೇಕು ಅನ್ನೋಂತ ಗುಂಡಿಗಳನ್ನೇ ತೋರಿಸ್ಬೇಕು. 17 ಗುಂಡಿ ತೋರಿಸಿದಾನೆ, ಏನೂ ಸಿಕ್ಕಿಲ್ಲ. ಏನ್ ಕ್ರಮ ತೆಗೆದುಕೊಳ್ತೀರ ಮತ್ ನೀವೀಗ? ಹಾಗಾಗಿ ಸರ್ಕಾರ ಮಧ್ಯಂತರದ ವರದಿ ಬಿಡುಗಡೆ ಮಾಡ್ಲಿ, ಕ್ರಮ ಏನು ಅಂತ ತೆಗೆದುಕೊಳ್ತೀವಿ ಅಂತ ಸರ್ಕಾರ ಹೇಳಿ. ಸರ್, ಯಾಕೆ ಇಷ್ಟು ಟಾರ್ಗೆಟ್ ಆಗ್ತಾ ಇದೆ ಒಂದು ಕ್ಷೇತ್ರ ನಿಮ್ಮ ಪ್ರಕಾರ? ಇದರಿಂದ ಅನೇಕ ಷಡ್ಯಂತ್ರಗಳಿದೆ. ಎಡಪಂಥೀಯರಿದ್ದಾರೆ, ಬುದ್ಧಿಜೀವಿಗಳಿದ್ದಾರೆ, ಅಂತಾರಾಷ್ಟ್ರೀಯ ಪಿತೂರಿ ಇರಬಹುದು. ಇವೆಲ್ಲವೂ ಕೂಡ ಹೊರಗಡೆ ಬರಲಿ. ಈಗ ಸತ್ಯ ಹೊರಗಡೆ ಬರಬೇಕು. ಸರ್ಕಾರ ಏನ್ ಕ್ರಮ ತೆಗೆದುಕೊಳ್ತಾರೆ ಅಂತ ನಾವು ಕಾದು ನೋಡ್ತಾ ಇದ್ದೀವಿ. ಥ್ಯಾಂಕ್ ಯು. ಕುಮಾರ್ ಅವರ ಮಾತು.
ಒಂದ್ಸರಿ ಎಲ್ಲ ಮುಗಿದು ಒಂದು ನಿಮಿಷ ಅಲ್ಲೇ ಇಂಡಿವಿಜುವಲ್ ಬೇಡ. ಬಂದ್ರ ಒಂದು ಸ್ವಲ್ಪ ಹಿಂದೆ ಹೋದ್ರೆ ಉಳಿದವರಿಗೆಲ್ಲ ಎಲ್ಲ ಒಂದ್ ಕಡೆ ಮಾಡ್ತಿದ್ದಾರಾ? ರಾಜ್ಯ ಸರ್ಕಾರ SIT ತನಿಖೆಗೆ ಆದೇಶ ಮಾಡಿದಾಗ ಭಾರತೀಯ ಜನತಾ ಪಾರ್ಟಿ ನಾವು ಸ್ವಾಗತವನ್ನ ಮಾಡಿದ್ದೇವೆ. ತನಿಖೆ ಪಾರದರ್ಶಕವಾಗಿ ಆಗಬೇಕು, ಏನು ಅನುಮಾನಗಳು ಹುಟ್ಟಿ ಹಾಕಿದ್ದಾವೆ ಎಲ್ಲವೂ ಕೂಡ ಇತ್ಯರ್ಥಬೇಕು ಅನ್ನುವ ಅಪೇಕ್ಷೆಯನ್ನು ಕೂಡ ನಾವು ಎಲ್ಲರೂ ಕೂಡ ವ್ಯಕ್ತಪಡಿಸ್ತೀವಿ. ಇವತ್ತು ತನಿಖೆ ನಡೀತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅನೇಕ ಗೊಂದಲಗಳು, ಅಪಪ್ರಚಾರಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಯಥೇಚ್ಛವಾಗಿ ನಡೀತಾ ಇದೆ. ಕೆಲವು ಹೇಳಿಕೆಗಳನ್ನು ನಮ್ಮ ಮಾಧ್ಯಮದ ಸ್ನೇಹಿತರು ಕೂಡ ಗಮನಿಸಬೇಕು. ಮೊದಲನೇದಾಗಿ ಉಸ್ತುವಾರಿ ಸಚಿವರಾಗಿರುವಂತಹ ದಿನೇಶ್ ಗುಂಡೂರಾವ್ ಅವರು ಇವತ್ತು ಲೆಫ್ಟಿಸ್ಟ್ ಕೆಲವು ಗುಂಪುಗಳೇನಿದ್ದಾವೆ ಅವರ ಒತ್ತಡಕ್ಕೆ ಮಣಿದು ನಾವು ಇದಕ್ಕೆ ತನಿಖೆಗೆ ಆದೇಶ ಮಾಡಿದ್ದೇವೆ ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ. ಸ್ವತಃ ಈ ರಾಜ್ಯದ ಉಪಮುಖ್ಯಮಂತ್ರಿಗಳು DK ಶಿವಕುಮಾರ್ ಅವರು ಇದರ ಹಿಂದೆ ಒಂದು ಷಡ್ಯಂತ್ರ ಅಡಗಿದೆ ಅನ್ನೋ ಮಾತನ್ನು ಅವರು ಕೂಡ ಉಲ್ಲೇಖ ಮಾಡಿದ್ದಾರೆ. ಇವತ್ತು ನಾವಿಲ್ಲಿ ಬಂದಿರತಕ್ಕಂಥದ್ದು ಅಥವಾ ನಾವು ಇಷ್ಟೇ ಇವತ್ತೇನು ತನಿಖೆ ನಡೀತಾ ಇದೆ, ತನಿಖೆಯ ಬರದಲ್ಲಿ ಏನು ಅಪಪ್ರಚಾರಗಳು ನಡೀತಾ ಇದೆ, ಈ ಅಪಪ್ರಚಾರಕ್ಕೆ ಕಡಿವಾಣ ಆಗ್ತಕ್ಕಂಥ ಕೆಲಸ ಯಾರು ಮಾಡಬೇಕು? ರಾಜ್ಯ ಸರ್ಕಾರವೇ ಮಾಡಬೇಕಾಗಿತ್ತು. ರಾಜ್ಯ ಸರ್ಕಾರ ಈ ಅಪಪ್ರಚಾರಗಳಿಗೆ ಕಡಿವಾಣ ಹಾಕ್ದೇ ಇವತ್ತು ಅಪರಾಧವನ್ನೇ ಎಸಗಿದೆ. ನಾನಿವತ್ತು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಏನು ಅಪಪ್ರಚಾರಕ್ಕೆ ಇವತ್ತು ಕಡಿವಾಣ ಹಾಕದೇ ಇರತಕ್ಕಂಥ ಸಂದರ್ಭದಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಾಡಿನ ಜನತೆ ಒಂದು ಕ್ಷಮೆನ ಕೇಳಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಆಗ್ರಹ ಮಾಡ್ತಾ ಇದ್ದೇನೆ. ಭಾರತೀಯ ಜನತಾ ಪಾರ್ಟಿ ಈ ವಿಚಾರದಲ್ಲಿ ರಾಜಕಾರಣ ಮಾಡ್ತಾ ಇಲ್ಲ. ಆದರೆ ಧರ್ಮಸ್ಥಳ ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥೇಶ್ವರರ ಬಗ್ಗೆ, ಅಣ್ಣಪ್ಪ ಸ್ವಾಮಿ ಬಗ್ಗೆ ಏನು ಈ ರೀತಿ ಅಪಪ್ರಚಾರದ ಮುಖ್ಯ ಸಂಖ್ಯಾತ ಭಕ್ತರಲ್ಲಿ ಒಂದು ರೀತಿ ಗೊಂದಲವನ್ನು ಸೃಷ್ಟಿ ಮಾಡ್ತಕ್ಕಂಥ ಷಡ್ಯಂತ್ರವು ಕೂಡ ಇದರಿಂದ ಅಡಗಿದೆ. ಹಾಗಾಗಿ ಸರ್, ಈಗ ಇನ್ನೊಂದು ಕಾಂಗ್ರೆಸ್ನವರು ನಿಮ್ಮ ಮೇಲೆ ಈಗ ಹೇಳ್ತಾ ಇದ್ದಾರೆ, ಆರೋಪ ಮಾಡ್ತಾ ಇರೋದು. ಈಗ ಖಂಡ್ರೆ ಅವರು ನಿನ್ನೆ ಹೇಳಿದ್ದಾರೆ ಇದನ್ನೆಲ್ಲ ಕಳಿಸಿರೋದು BJP ಅವರು, ಇದಕ್ಕೆಲ್ಲ ಹಿಂದೆ ಶಕ್ತಿಗಳು ಇದ್ದಾವೆ. ಇದ್ರ ಬಗ್ಗೆ ಕೂಡ ಸಮಗ್ರ ತನಿಖೆಗೆ ಆದೇಶ ಪಾರ್ಟಿ ಸ್ವಾಗತವನ್ನ ಮಾಡಿದೆ.
ಇವತ್ತು ತನಿಖೆ ನಡೀತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅನೇಕ ಗೊಂದಲಗಳು, ಅಪಪ್ರಚಾರಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಯಥೇಚ್ಛವಾಗಿ ನಡೀತಾ ಇದೆ. ಕೆಲವು ಹೇಳಿಕೆಗಳನ್ನು ನಮ್ಮ ಮಾಧ್ಯಮದ ಸ್ನೇಹಿತರು ಕೂಡ ಗಮನಿಸಬೇಕು. ಮೊದಲನೇದಾಗಿ ಉಸ್ತುವಾರಿ ಸಚಿವರುಗಳಾಗಿರುವಂಥ ದಿನೇಶ್ ಗುಂಡೂರಾವ್ ಅವರು ಇವತ್ತು ಲೆಫ್ಟಿಸ್ಟ್ ಕೆಲವು ಗುಂಪುಗಳೇನಿದ್ದಾವೆ ಅವರ ಒತ್ತಡಕ್ಕೆ ಮಣಿದು ನಾವು ಇದಕ್ಕೆ ತನಿಖೆಗೆ ಆದೇಶ ಮಾಡಿದ್ದೇವೆ ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ. ಸ್ವತಃ ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ಡಿ.ಕೆ. ಶಿವಕುಮಾರ್ ಅವರು ಇದರ ಹಿಂದೆ ಒಂದು ಷಡ್ಯಂತ್ರ ಅಡಗಿದೆ ಅನ್ನೋ ಮಾತನ್ನು ಅವರು ಕೂಡ ಉಲ್ಲೇಖ ಮಾಡಿದ್ದಾರೆ. ಇವತ್ತು ನಾವಿಲ್ಲಿ ಬಂದಿರತಕ್ಕಂಥದ್ದು ಅಥವಾ ನಾವು ಇಷ್ಟೇ, ಇವತ್ತೇನು ತನಿಖೆ ನಡೀತಾ ಇದೆ, ತನಿಖೆಯ ಬರದಲ್ಲಿ ಏನು ಅಪಪ್ರಚಾರಗಳು ನಡೀತಾ ಇದೆ, ಈ ಅಪಪ್ರಚಾರಕ್ಕೆ ಕಡಿವಾಣ ಆಗ್ತಕ್ಕಂಥ ಕೆಲಸ ಯಾರು ಮಾಡಬೇಕು? ರಾಜ್ಯ ಸರ್ಕಾರವೇ ಮಾಡಬೇಕಾಗಿತ್ತು. ರಾಜ್ಯ ಸರ್ಕಾರ ಈ ಅಪಪ್ರಚಾರಗಳಿಗೆ ಕಡಿವಾಣ ಹಾಕ್ದೇ ಇವತ್ತು ಅಪರಾಧವನ್ನೇ ಎಸಗಿದೆ. ನಾನಿವತ್ತು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಏನು ಅಪಪ್ರಚಾರಕ್ಕೆ ಇವತ್ತು ಕಡಿವಾಣ ಹಾಕದೇ ಇರತಕ್ಕಂಥ ಸಂದರ್ಭದಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಾಡಿನ ಜನತೆ ಒಂದು ಕ್ಷಮೆನ ಕೇಳಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಆಗ್ರಹ ಮಾಡ್ತಾ ಇದ್ದೇನೆ. ಭಾರತೀಯ ಜನತಾ ಪಾರ್ಟಿ ಈ ವಿಚಾರದಲ್ಲಿ ರಾಜಕಾರಣ ಮಾಡ್ತಾ ಇಲ್ಲ. ಆದರೆ ಧರ್ಮಸ್ಥಳ ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥೇಶ್ವರರ ಬಗ್ಗೆ, ಅಣ್ಣಪ್ಪ ಸ್ವಾಮಿ ಬಗ್ಗೆ ಏನು ಈ ರೀತಿ ಅಪಪ್ರಚಾರದ ಮುಖೇನ ಅಸಂಖ್ಯಾತ ಭಕ್ತರಲ್ಲಿ ಒಂದು ರೀತಿ ಗೊಂದಲವನ್ನು ಸೃಷ್ಟಿ ಮಾಡ್ತಕ್ಕಂಥ ಷಡ್ಯಂತ್ರವು ಕೂಡ ಇದರಿಂದ ಅಡಗಿದೆ. ಹಾಗಾಗಿ ಸರ್, ಈಗ ಇನ್ನೊಂದು ಕಾಂಗ್ರೆಸ್ನವರು ನಿಮ್ಮ ಮೇಲೆ ಈಗ ಹೇಳ್ತಾ ಇದ್ದಾರೆ, ಆರೋಪ ಮಾಡ್ತಾ ಇರೋದು. ಈಗ ಖಂಡ್ರೆ ಅವರು ನಿನ್ನೆ ಹೇಳಿದ್ದಾರೆ ಇದನ್ನೆಲ್ಲ ಕಳಿಸಿರೋದು ಬಿಜೆಪಿ ಅವರು, ಇದಕ್ಕೆಲ್ಲ ಹಿಂದೆ ಇರೋದು ಬಿಜೆಪಿ ಅವರು ಅಂತ. ನೋಡಿ, ದಿನೇಶ್ ಗುಂಡೂರಾವ್ ಅವರ ಹೇಳಿಕೆಗೆ ಖಂಡ್ರೆ ಅವರು ಏನು ಉತ್ತರ ಕೊಡ್ತಾರೆ? ಡಿ.ಕೆ. ಶಿವಕುಮಾರ್ ಅವರ ಹೇಳಿಕೆಗೆ ಖಂಡ್ರೆ ಅವರಾಗಲಿ ಮುಖ್ಯಮಂತ್ರಿಗಳಾಗಲಿ ಏನು ಉತ್ತರ ನೀಡ್ತಾರೆ? ನಾನು ಆಗಲೇ ಹೇಳಿದ್ನಲ್ಲ, ಭಾರತೀಯ ಜನತಾ ಪಾರ್ಟಿ ಧರ್ಮಸ್ಥಳದ ವಿಚಾರದಲ್ಲಿ, ಶ್ರೀ ಕ್ಷೇತ್ರದ ವಿಚಾರದಲ್ಲಿ ನಾವು ರಾಜಕಾರಣ ಮಾಡ್ತಾ ಇಲ್ಲ. ಆದರೆ ಇವತ್ತು ಅಸಂಖ್ಯಾತ ಭಕ್ತರಲ್ಲಿ ಇವತ್ತೇನು ಗೊಂದಲ ಸೃಷ್ಟಿ ಮಾಡ್ತಕ್ಕಂಥ ಒಂದು ಷಡ್ಯಂತ್ರ ಇದರಿಂದ ಅಡಗಿದೆ, ಅಪಪ್ರಚಾರಗಳೇನು ನಡೀತಾ ಇದೆ, ಇದ್ರ ಬಗ್ಗೆ ರಾಜ್ಯ ಸರ್ಕಾರ ಯಾಕೆ ಇನ್ನೂ ಎಚ್ಚೆತ್ತುಕೊಂಡಿಲ್ಲ? ಇವತ್ತು ಡಿ.ಕೆ. ಶಿವಕುಮಾರ್ ಉಪಮುಖ್ಯಮಂತ್ರಿಗಳು ಸಂದರ್ಭ ಬಂದಾಗ ಷಡ್ಯಂತ್ರ ಬಹಿರಂಗಪಡಿಸ್ತೇವೆ ಅಂತ ಹೇಳಿದ್ದಾರೆ. ಯಾಕೆ ಇನ್ನೂ ಸಂದರ್ಭ ಬಂದಿಲ್ವಾಗಾದರೆ? ಇನ್ನೆಷ್ಟು ಅಪಪ್ರಚಾರಗಳು ನಡಿಬೇಕಾಗಾದರೆ? ಇನ್ನೂ ಸಂದರ್ಭ ಬಂದಿಲ್ವಾಗಾದರೆ ಡಿ.ಕೆ. ಶಿವಕುಮಾರ್ ಅವ್ರಿಗೆ? ಇದು ನಾನಲ್ಲ, ರಾಜ್ಯದ ಜನ ಇವತ್ತು ಪ್ರಶ್ನೆ ಕೇಳ್ತಾ ಇದ್ದಾರೆ ವಿಚಾರದಲ್ಲಿ. ಹಾಗಾಗಿ ರಾಜ್ಯ ಸರ್ಕಾರ ಇದ್ರ ಬಗ್ಗೆ ಉತ್ತರವನ್ನು ನೀಡಬೇಕಾಗ್ತದೆ. ಇವತ್ತು ಯಾರು ಆರೋಪಿಗಳು, ಇವತ್ತು ಆರೋಪವನ್ನು ಮಾಡ್ತಕ್ಕಂಥ ವ್ಯಕ್ತಿಗಳೇನಿದ್ದಾರೆ, ಇದರಿಂದ ಇರ್ತಕ್ಕಂಥ ಶಕ್ತಿಗಳು ಯಾವ್ಯಾವ ಇದ್ದಾವೆ, ಇದ್ರ ಬಗ್ಗೆನೂ ಕೂಡ ಸಮಗ್ರವಾಗಿ ತನಿಖೆ ಮಾಡಬೇಕಾಗ್ತದೆ ರಾಜ್ಯ ಸರ್ಕಾರ. ನಾ ಯಾರ ಬಗ್ಗೆನೂ ಕೂಡ ಉಲ್ಲೇಖ ಮಾಡ್ತಾ ಇಲ್ಲ. ರಾಜ್ಯದ ಒಬ್ಬ ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥ ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಮೊನ್ನೆ ಸದನದಲ್ಲೂ ಕೂಡ ಹೇಳಿದ್ದಾರೆ, ನಾನು ಕೂಡ ಧರ್ಮಸ್ಥಳದ ಈ ಮಂಜುನಾಥೇಶ್ವರನ ಪರಮ ಭಕ್ತ ಇದ್ದೇನೆ ಅನ್ನೋದನ್ನು ಹೇಳಿದ್ದಾರೆ. ಅವ್ರು ನಿಜವಾಗ್ಲೂ ಕೂಡ ಪರಮ ಭಕ್ತರಾಗಿದ್ದರೆ ತಡ ಮಾಡ್ದೇನೆ ಯಾರ್ಯಾರು ಪಿತೂರಿ ಮಾಡ್ತಾ ಇದ್ದಾರೆ, ಇದರಿಂದ ಈ ಷಡ್ಯಂತ್ರದಿಂದ ಯಾರ್ಯಾರಿದ್ದಾರೆ, ಅದು ಸಂಸದರು ಇರ್ಬೋದು, ಯಾರೇ ಇರ್ಬೋದು, ಆ ಷಡ್ಯಂತ್ರವನ್ನು ಬಹಿರಂಗಪಡಿಸಬೇಕು ಅನ್ನೋದನ್ನು ಆಗ್ರಹ ಮಾಡ್ತೇನೆ. ನಾನು ಹೇಳಿದ್ವಲ್ಲ, ನಾವು ತನಿಖೆ ಆಗಬೇಕು, ನಿಷ್ಪಕ್ಷಪಾತವಾಗಿ ತನಿಖೆ ಆಗಬೇಕು, ಪಾರದರ್ಶಕವಾಗಿ ತನಿಖೆ ಆಗಬೇಕು ಅಂತೇಳಿ ಇವತ್ತು ಕೂಡ ನಾವು ಸುಮ್ಮನೆ ಕೂತಿದ್ದೇವೆ. ಭಾರತೀಯ ಜನತಾ ಪಾರ್ಟಿ ರಾಜಕಾರಣ ಮಾಡಿದ್ದೇ ಆಗಿದ್ದರೆ ಇಷ್ಟು ದಿನ ಕಾಯ್ತಕ್ಕಂಥ ಅವಶ್ಯಕತೆ ಇಲ್ಲ. ಆದರೆ ಇವತ್ತು ಕೋಟ್ಯಾಂತರ ಭಕ್ತರು ಇವತ್ತು ಭಾಳ ನೋವಿನಲ್ಲಿದ್ದಾರೆ, ಇವತ್ತು ಆ ನೋವಿನಲ್ಲಿದ್ದಾರೆ. ಹಾಗಾಗಿ ನಾವು ಅದಕ್ಕೆ ರಾಜಕಾರಣ ಮಾಡ್ತಾ ಇಲ್ಲ. ಇವತ್ತು ಷಡ್ಯಂತ್ರ ಅಂತೇಳಿ ಉಪಮುಖ್ಯಮಂತ್ರಿಗಳು ಹೇಳಿದಂಥ ಸಂದರ್ಭದಲ್ಲಿ ಆ ಷಡ್ಯಂತ್ರ ಬಹಿರಂಗ ಪಡಿಸ್ಬೇಕು ಅನ್ನೋದನ್ನ ಆಗ್ರಹ ಮಾಡ್ತಾ ಇದ್ದೀನಿ. ಎಡಪಂಥೀಯ ಸಂಘಟನೆಗಳಿದ್ದಾವೆ ಅಂತೇಳಿ ಸ್ವತಃ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ.
ಎಡಪಂಥೀಯ ಸಂಘಟನೆಗಳು ಇದರಿಂದ ಇದ್ದಾರೆ ಅಂತ ಹೇಳಿದ್ರೆ ಕೂಡ ತನಿಖೆ ಆಗಬೇಕು. ಇದೇನು ತನಿಖೆ ನಡೀತಾ ಇದೆ, ತನಿಖೆ ಹೇಗೆ ನಡೀಬೇಕು ಅದು ನಾನು ಹೇಳೋದಕ್ಕೆ ಸಾಧ್ಯ ಇಲ್ಲ. ಆದರೆ ಒಂದಂತೂ ಸತ್ಯ,